ದಾಗೆತ ದೇವರನ್ನು ಸ್ಮರಿಸುವ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕುಂಬ್ರ ಹಿರಿಯ ವಿದ್ಯಾರ್ಥಿ ಸಂಘ ರಿಜಿಸ್ಟರ್ಡ್ ಆಶಯ ನಡಪನಂಚಿನ ಬಾಂತಲಪ್ಪದ ಕುಸಲ್ದ ಗುಬ್ಬುಳು 2024 ನಮ್ಮ ಇತ್ತೆ ಚಾಲನೆ ಮಲ್ತದಾತಂದು ಈ ಸಭೆಗೆ ಎಂಕ್ಲನ ಸಂಘದ ಸಂಚಾಲಕರೈನ ರಕ್ಷಿತ್ ರೈ ಬೇರನೆ ಏನ ಎಂದಕ್ಕೆ ಸ್ವಾಗತಿಸುವಂಥದ್ದು. ಅವೇ ರೀತಿ ಪಂಚಾಯತ್ ಕ್ರೀಡಾಕೂಟಕ್ಕೆ ಚಾಲನೆ ಕೊರ್ನಂಚಿತ್ನ ಪಂಚಾಯತ್ ಉಪಾಧ್ಯಕ್ಷರೈನ ಅಶ್ರಫ್ ಉಜಿರೋಡಿ ಬೇರೆಣ್ಣ ಏನು ಮಾತೇರ್ನ ಪರವಾತ ಸ್ವಾಗತಿಸುವಂಥದ್ದು. ಅವೇ ರೀತಿ ಈ ಶಾಲೆತ ಪದವೀಧರ ಪ್ರೌಢಶಾಲಾ ವಿಭಾಗದ ಶ್ರೀಮತಿ ಮಮತಾ KS ಬೇರೆಣ್ಣ ಏನು ಸ್ವಾಗತಿಸುವಂಥದ್ದು. ಅವೇ ರೀತಿ ಪ್ರೈಮರಿ ಶಾಲೆತ HM ನಂಚಿನ ಶ್ರೀಮತಿ ಜೂಲಿಯಾನ ಮೊರಸ್ ಬೇರೆಣ್ಣ ಈ ಸಭೆಗೆ ಏನು ಸ್ವಾಗತಿಸುವಂಥದ್ದು. ಅವೇ ರೀತಿ ನಮ್ಮ ಪಾಕಶಾಲೆನ ಉದ್ಘಾಟನೆ ಮಂತ್ರಂಚಿನ ಶ್ರೀ ಮೋಹನ್ ದಾಸ್ ರೈ ಕುಂಬ್ರ ಬೇರೆಣ್ಣ ಏನು ಸ್ವಾಗತಿಸುವಂಥದ್ದು. ಚಿನ್ನರ ಕ್ರೀಡಾಕೂಟ ಉದ್ಘಾಟನೆ ಮಂತ್ರಂಚಿನ ಶ್ಯಾಮಸುಂದರ್ ರೈ ಕೊಪ್ಪಳ ಬೇರೆಣ್ಣ ಏನು ಸ್ವಾಗತಿಸುವಂಥದ್ದು. ಅವೇ ರೀತಿ ಪಂಚಾಯತ್ ಸದಸ್ಯರಾಯ ನಂಚಿನ ವಿನೋದ್ ಶೆಟ್ಟಿ ಮುಡಲ ಬೇರೆಣ್ಣ ಏನು ಸ್ವಾಗತಿಸುವಂಥದ್ದು. ಅವೇ ರೀತಿ ಪಂಚಾಯತ್ ಸದಸ್ಯರಾಯ ನಂಚಿನ ಸೀನಪ್ ನಾಯ್ಕ ಬೇರೆಣ್ಣ ಏನು ಸ್ವಾಗತಿಸುವಂಥದ್ದು. ಈ ಸಭೆಟು ಸೇರಿನಂಚಿನ ಮಾತಾ ಹಿರಿಯ ವಿದ್ಯಾರ್ಥಿ ಸಂಘದ ಸದಸ್ಯರು, ಅವೇ ರೀತಿ ನಮ್ಮ ವರ್ತಕ ಸಂಘದ ಅಧ್ಯಕ್ಷರಾಗಿ ನಂಚಿನ ರಫೀಕ್ ಉಜ್ರೋಡಿ ಅಲ್ರಾಯ್ ಅಂಬೇರೆಣ್ಣ ಏನು ಈ ಸಭೆಗೆ ಸ್ವಾಗತಿಸುವಂಥದ್ದು. ಈ ಸಭೆಗೆ ಬತ್ತನಂಚಿನ ಪತ್ರಕರ್ತ ಮಿತ್ರರು ಬುಕ್ಕ ಹಿರಿಯ ವಿದ್ಯಾರ್ಥಿ ಸಂಘದ ಮಾತಾ ಸದಸ್ಯರ ನಗಲು ಕ್ರೀಡಾ ಸ್ಪರ್ಧೆಲು ಜೋಕ್ಲು ಬುಕ್ಕ ಸುಂದರ್ ರೈ ಮಂದಾರ ದುರ್ಗಾ ಪ್ರಸಾದ್ ರೈ ಸುಧಾಕರ್ ಮಾಸ್ಟರ್ ಮಾತಿರೆಣ್ಣ ಈ ಸಭೆಗೆ ಸ್ವಾಗತಿಸುವುದು ಎನ್ನ ಸ್ವಾಗತನು ಸೊಲ್ಮೆಲು ಅಶ್ರಫ್ ಉಜಿರೋಡಿ ಬೆರಗು ಚೆನ್ನ ಬಿಜಳ ಬೆರು ಬಚ್ಚಿರೆ ಬಜೆ ಕೊರ್ದು ಗೌರವಿಸೋಡು. ರಕ್ಷಿತ್ ರೈ ಮುಗಿಯರು ಬೆರಗು ಚಿನ್ನಯ ಆಚಾರ್ಯ ಬೆರು ಬಚ್ಚಿರೆ ಬಜೆ ಕೊರ್ದು ಗೌರವಿಸೋಡು. ಶ್ಯಾಮ್ ಸುಂದರ್ ರೈ ಕೊಪ್ಪಳ ಬೆರಗು ವಿಶ್ವನಾಥ್ ರೈ ಕೋಡಿ ಬೈಲು ಬೆರು ಬಚ್ಚಿರ ಬಜಿ ಕೊಡ್ದು ಗೌರವಿಸೋಡು. ಮೋಹನ್ ದಾಸ್ ರೈ ಕುಂಬ್ರ ಬೆರಗು ಶೇಖರ್ ರೈ ಕುರಿಕಾರ ಬೆರು ಬಚ್ಚಿರ ಬಜಿ ಕೊಡ್ದು ಗೌರವಿಸೋಡು. ವರ್ತಕ ಸಂಘದ ಅಧ್ಯಕ್ಷರಾಯನ ರಫೀಕ್ ಅಲ್ರಾಯ ಬೆರಗು ನೇಮಾಕ್ಷ ಸುವರ್ಣ ಬಚ್ಚಿರ ಬಜಿ ಕೊಡ್ದು ಗೌರವಿಸೋಡು. ಶ್ರೀಮತಿ ಶರ್ಮಿಳಾ ಗ್ಲಾಡೆಸ್ ಬೆರಗು ರಾಜೀವಿ ಕುಂಬ್ರ ಬೆರು ಶ್ರೀಮತಿ ಜೂಲಿಯಾನಾ ಮೊರಸ್ ಬೆರಗು ರಾಜೀವಿ ಕುಂಬ್ರ ಬೆರು ಬಚ್ಚಿರೆ ಬಜ್ಜಿ ಕೊಡ್ದು ಗೌರವಿಸೋಡು. ಶ್ರೀಮತಿ ಮಮತಾ KS ಬೆರಗು ಪುರಂದರ್ ರೈ ಕುಯ್ಯಾರು ಬೆರು ಬಚ್ಚಿರೆ ಬಜ್ಜಿ ಕೊಡ್ದು ಗೌರವಿಸೋಡು. ವಿನೋದ್ ಶೆಟ್ಟಿ ಮುಡಾಲ ಬೆರಗು ಬಶೀರ್ ಕೌಡಿಚಾರ್ ಬೆರು ಬಚ್ಚಿರ ಬಜ್ಜಿ ಕೊಡ್ದು ಗೌರವಿಸೋಡು. ಶೀನಪ್ ನಾಯ್ಕ್ ಬಳ್ಳಾಡಿ ಬೆರಗು ಮಾಧವ ರೈ ಕುಂಬ್ರ ಬೆರು ಬಚ್ಚಿರ ಬಜ್ಜಿ ಕೊಡ್ದು ಗೌರವಿಸೋಡು. ಉದಿಪನದ ಒಟುಗು ಇತ್ತೆ ರಕ್ಷಿತ್ ರೈ ಮುಗಿಯರು ಬೇರೆ ರಡ್ಡು ಆಶಯ ಪಾತೆರೊಡೋದು ಕೇನದು. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕುಂಬ್ರ ಇದರ ಹಿರಿಯ ವಿದ್ಯಾರ್ಥಿ ಸಂಘದ ಒಂದು ಇದರ ಆಶ್ರಯದಲ್ಲಿ ಬಾಂದಲಪ್ಪದ ಕುಸಾಲ್ದ ಗುಬ್ಬುಳು ಅಂತ ಒಂದು ಕಾರ್ಯಕ್ರಮವನ್ನು ಇವತ್ತು
ಆಯೋಜನೆಯನ್ನು ಮಾಡಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನಮ್ಮ ಹಿರಿಯ ವಿದ್ಯಾರ್ಥಿಗಳಿಗೆ ಪ್ರಥಮವಾಗಿ ನಾನು ಹುರಿದುಂಬಿಸುವ ಹಾಗೆ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಹಾರೈಸ್ತಾ, ಹೆಚ್ಚಿನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತಿನ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ಬೇಕು ಅಂತ ಕೇಳುತ್ತಾ, ನಮ್ಮ ಇವತ್ತು ಇಬ್ಬರು ಮೇಡಮ್ಗಳಿದ್ದಾರೆ, ಅವರು ಹೇಳ್ತಾಯಿದ್ರು ನಮಗೆ ಇಲ್ಲಿಂದ ಸ್ವಲ್ಪ ಸಿಟಿಯವ್ರದ್ದು ಸಹಕಾರ ಎಲ್ಲ ಬಹಳ ಕಡಿಮೆ ನಮ್ಮ ಶಾಲೆಗೆ ಅಂತ ಹೇಳುವಂಥ. ಯಾಕೆಂದರೆ ನಮ್ಮ ಸ್ಕೂಲ್ನಚ್ಚೆ ಸ್ವಲ್ಪ ಮುಖ ಮಾಡಿ ನೋಡೋದು ಕೂಡ ನಮ್ಮ ಊರಿನವ್ರು ಸ್ವಲ್ಪ ಕಡಿಮೆ ಅಂತೇಳಿ. ಹಾಗೆ ಆಗಬಾರ್ದು. ಇವತ್ತು ಎಲ್ಲ ಊರಿನವ್ರು ನಾವು ಸೇರಿಕೊಂಡು ಈ ಶಾಲೆಯೊಂದಿಗೆ ಇದ್ದೇವೆ ಅಂತ ಹೇಳುವಂಥ ಭರವಸೆಯನ್ನು ನಾವು ಅವರಿಗೆ ತೋರಿಸಿಕೊಡ್ಬೇಕು. ಅವರಿಬ್ಬರು ಮೇಡಮ್ನವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಅವರು ಇವತ್ತು ಕಾರ್ಯಕ್ರಮಗಳಲ್ಲಿ ಅತಿಥಿಯಾಗಿದ್ದರೂ ಕೂಡ ಅವರು ಇದನ್ನು ನೋಡಬೇಕು, ಊರಿನವರೊಟ್ಟಿಗೊಂದು ಬೆರಿಬೇಕಂತ ಹೇಳುವಂಥ ವಿಚಾರವನ್ನು ಇಟ್ಟುಕೊಂಡು ಪೂರ್ಣ ಸಹಕಾರವನ್ನು ಕೂಡ ನೀಡಿದ್ದಾರೆ. ಹಾಗೆ ಊರಿನವರು ಕೂಡ ಹೆಚ್ಚಿನ ಸಹಕಾರವನ್ನು ನೀವೆಲ್ಲ ನೀಡಿದ್ದೀರಿ. ನಿಮಗೆಲ್ಲರೂ ನಿಮ್ಮ ಸಹಕಾರವನ್ನು ಇನ್ನೂ ಕೂಡ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಸೋಲ್ಮೇಲು ನನ್ನ ದುಬ್ಬಗೆ ಶ್ಯಾಮ್ ಸುಂದರ್ ರೈ ಕೊಪ್ಪಳ ವೇದಿಕೆ ಇತ್ತಿನಂಚಿನ ಗಣ್ಯರೇ, ಅಂಚನ ವೇದಿಕೆದ ಮುಂಬತ್ತಿನಂಚಿನ ಊರ್ತಾಗಲೇ ಹಳೆ ವಿದ್ಯಾರ್ಥಿಗಳೇ, ಬಹುಶಃ ಬಾಂತಲಪ್ಪದ ಕುಸಾಲು ಗೊಬ್ಬೊಂದು ಅನ್ಪುಣ ಒಂಜಿ ಎಡ್ಡೆ ಪುದರ್ ಬಹುಶಃ ಇನ್ನಿ ನಮ್ಮ ಹಳೆ ವಿದ್ಯಾರ್ಥಿ ಇಂದ ಪಂಡ ನಮ್ಮ ಶಾಲೆ ಬುಡೂರ್ದು ಪೋಯಿನ ಇರ್ದಕ್ಕ ಆಗ್ಲನ ಸಂಪರ್ಕ ಇಪ್ಪುಜಿ. ಬಹುಶಃ ಇಂಚಿನ ಒಂಜಿ ಕ್ರೀಡಾಕೂಟ ಅವಾರ್ಡು ಒಟ್ಟು ಸೇರುನ ಒಂಜಿ ವ್ಯವಸ್ಥೆ ಇತ್ತಂಡ ನಂಗೂ ಕೂಡ ನಮ್ಮ ಬಾಲ್ಯದ ನೆಂಪ ಒಂದುಂಡು. ಬಹುಶಃ ಏಳ್ನ ಒಂಜಿ 2 ವರ್ಷ ಈ ಶಾಲೆಡ್ ಕಲಿತೆ ಬುಕ್ಕ ಅಂದ ಕಾಲದಲ್ಲಿ ಏಳ್ನವರ ಈ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರ ಆತಿತ್ತೆ. ಬಹುಶಃ ಇಂಕ ಭಾರಿ ಸಂತೋಷ ಒಂದುಂಡು. ಈ ಹಳೆ ವಿದ್ಯಾರ್ಥಿ ಸಂಘ ಬುಕ್ಕ ಒಂಜಿ ಊರುಟು ಬೇತೆ ಯೋಗ ಮಂಡಲ ಇಪ್ಪಾಡು ಬೇತೆ ಬೇತೆ ಸಂಘ ಸಂಸ್ಥೆಗಳು ಉಂಜಾತ ಇತ್ತಂಡ ಪಂಚಾಯತ್ಲ ಅಗ್ಲನೊಟ್ಟಿಗೆ ಕೈ ಜೋಡಿಸಂಡ ಒಂಜಿ ಒಂಜಿ ಊರು ಇತ್ತ ನಮ್ಮ ಬಾಂತಲಪ್ಪೆ ಇಪ್ಪಾಡು ಐನು ಇಂಚು ಎಡ್ಡೆ ಅಭಿವೃದ್ಧಿ ಮಲ್ತೊಂದು ಬರೋಲಿ. ಬಹುಶಃ ಇಂಚ ಈ ಹಳೆ ವಿದ್ಯಾರ್ಥಿ ಸಂಘ ಬಂದಾಗ ನಮ್ಮ ಖಾಲಿ ನಾನಾ ದುಂಬುಗಾಣ್ಲ ಎನ್ನ ಒಂಜಿ ಕಿವಿ ಮಾತು ಹಳೆ ವಿದ್ಯಾರ್ಥಿಲೆಗೆ ನಮ್ಮ ಖಾಲಿ ಊರ್ಟಿತ್ತನಾಗ್ಲೇನು ಮಾತ್ರ ಈ ಹಳೆ ವಿದ್ಯಾರ್ಥಿ ಸಂಘಟು ಸೇರ್ಸಂಡ ಒಂದು ಓಡಂಡ ಹಳೆ ವಿದ್ಯಾರ್ಥಿನ ಒಂಜಿ ಮೀಟಿಂಗ್ಲೆತ್ತು ನಿಗಲು ಸಮಾಲೋಚನೆ ಮಾಡ್ತದೆ ಪರ ಊರ್ಟಿತ್ತನಾಗ್ಲೇನ ನಮ್ಮ ಈ ಕ್ಷೇತ್ರೋಟು ಈ ಕುಂಬ್ರಾಡು ಕಲ್ತನಾಗ್ಲು ಬೇತೆ ಬೇತೆ ಊರ್ಟು ಇದ್ದದ್ದು ಎಡ್ಡ ಶ್ರೀಮಂತರಾತು ಕೋಟ್ಯಾಧಿಪತಿ ಆತುಳ್ಳೇರು ಅಂಚಿನಾಗ್ಲೇ ನಮ್ಮ ಒಂಜಿ ಸಂಪರ್ಕಿಸಂಡ ನಮ್ಮ ಈ ಕುಂಬ್ರ ಶಾಲೆಗೆ ಅಭಿವೃದ್ಧಿ ಆಯರೆ ಒಂಜಿ ಪೂರಕ ಆಪುಂಡು ಏನು ಪಂಡು ಅಂತು ನಮ್ಮ ಕುಂಬ್ರಂದು ಪಂಪುನ ಒಂಜಿ ಪ್ರತಿಭೆಲೆಗೆ ಒಂಜಿ ಬೆಳಗುನಂಚಿನ ಒಂಜಿ ವೇದಿಕೆ. ಬಹುಶಃ ನಿಟ್ಟು ಕೆಲವು ಇತ್ತ ನಮ್ಮ ದುರ್ಗಾಪ್ರಸಾದ ಇತ್ತ ಆ್ಯಕ್ಟ್ ಮಲ್ಪೂಜನ ಆರ್ಲ ನಾಟಕದಾರು ಸುಂದರ್ ರೈ ಮಂದಾರ ಉಳ್ಳೇರು ವಿವಿಧ ಅಂಚನೆ ನಮ್ಮ ಲಾಫಿಂಗ್ ಬುದ್ಧ ನಿಟ್ಟು ವಿಜಯಹರಿ ಆ್ಯಕ್ಟ್ ಮಾಲ್ತದ ಎಡ್ಡೆ ಪುದಾರ್ ಪಡೆಯೊಂದುಳ್ಳೇರು ಇಂಚಿನ ಒಂಜಿ ನಮ್ಮ ಈ ಕುಂಬ್ರ ವೇದಿಕೆ ನಾನತ ಜೋಕುಲ್ಲ ಇತ್ತ ಒಂಜಿ ಸಮಸ್ಯೆದಾಯ್ತಾತನು ಪಂಡ ನಮ್ಮ ಈ ಮೊಬೈಲ್ ಪನ್ಪುನ ಒಂಜಿ ಬತ್ತದ ಏರೆಗ್ಲ ನಿಟ್ಟ ಬಗ್ಗೆ ಇಂಟ್ರೆಸ್ಟ್ ಇಜ್ಜಿ. ಬಹುಶಃ ಇನ್ನಿ ಲವ್ ಇಪ್ಪೋಡು ಲವ್ ಇತ್ತದ ಐನು ಇಲ್ಲಾಲು ಕುಲ್ಲುತ್ತೆ ಆರಮ್ಮ ಸೋಪಾಟು ಜೆರ್ತೋ ಅಂತ ಕುಲ್ಲುತ್ತ ಒಂಜಿ ಐನು ತೂವಂತಿಪ್ಪೇರು ದುಂಬುದ ಕಾಲೋಡು ಈ ಒಂಜಿ 25-30 ವರ್ಷ ದುಂಬುಗು ನಾಟಕ ಯಶಸ್ವಿದಾಯ ಅವಂತಿತ್ತನದು ಪಂಡ ಅಪಗ ಈ ಮೊಬೈಲ್ ಇಜ್ಜಂಡು ಇಂಕ್ಲೆಗ್ಲ ಭಾರಿ ಆಸೆ. ಬಹುಶಃ ಏನು ಇಂಕ ನಾಟಕ ಗಿಟಕಟ್ಟದಲ್ಲ ಆ್ಯಕ್ಟ್ ಮಾಡ್ತಂದಿಜ್ಜ ನಾನ್ಲ ಏನೊಂಜಿ ಕ್ರೀಡಾಪಟು ಐಟೆ ಇಂಕೊಂಜಿ ವೇದಿಕೆಗೆ ಹೋತು ಬಹುಮಾನ ದೆಪ್ಪುಂಡು ಅಂಚಿನ ಒಂಜಿ ಭಾರಿ ಸಂತೋಷ ಹೊಂದಿತ್ತನು. ಇಂದೇಳ್ನ ನಾನಾ ದುಂಬುಗಳ ಜೋಕ್ಲು ಅಂತೆ ಜೋಕ್ಲತ್ತು ಇಲ್ಲಲ್ತಾಗಿಲ್ಲ ಅಂತ ಮನಸ್ಸು ಮಾಡ್ತದ್ದು ಈ ಮೊಬೈಲ್ನು ಅಂತೆ ಕಮ್ಮಿ ಮಾಡ್ತದ್ದು ಜೋಕ್ಲೆಗೆ ಒಂಜಿ ಎಡ್ಡೆ ಒಂಜಿ ಕ್ರೀಡಾಪಟು ಅವಾರ್ಡ್ ಇತ್ತದಾಗ್ಲು ಒಪ್ಪುಜೇರು ದಾಯಿನ ಬಂಡ ಏನು ಫಿಲೋಮಿನಾಟಿ ಏಳ್ನ ಕ್ರೀಡಾಪಟು ಆತಿತ್ತೆ. ಬಹುಶಃ ಎನ್ನ ಮಗಲ್ಲ ಕ್ರೀಡಾಪಟು ಆತಿತ್ತಲ್ಲ ಬಹುಶಃ ಆಲೇನ ಇಂಕ ಮುಂದುವರ್ಸಾಯಿರ ತೀರಿಜಿ ದಾಯಿನಂಡ ಏನ ಇಕ್ ಪೋಪುಜಿ ಪನ್ಪುಣ ಒಂಜಿ ಉದ್ದೇಶ ಒಟ್ಟು ಅವು ಕುಂಟಿದಾಗ ಗೊತ್ತಂದು ಅಂಚಾತ ನಾನತ ಅಪ್ಪ ಅಮ್ಮ ರಡ್ಡು ಕಿವಿ ಮಾತು ಈ ಜೋಕ್ಲೆನ್ ಒಂಜಿ ಕ್ರೀಡಾಪಟು ಮಾಲ್ತದ್ದು ಕ್ರೀಡಾಪಟು ಅಂಡ ದಾಲನಿಟ್ಟು ಎಡ್ಡೆ ಕ್ರೀಡಾಪಟು ಅಂಡ ನಂಗೆ ಸರಕಾರಿ ಜಾಬ್ ತಿಕ್ಕೊಂಡು ಬೋಡೈನಂಚಿನ ಸವಲತ್ತು ತಿಕ್ಕೊಂಡು ಬಹುಶಃ ನಾನಾ ದುಂಬಗಾಲ ಪೂರಾ ಅಪ್ಪ ಅಮ್ಮ ಎಂದೇನು ಕಿವಿ ಕೊಡುತ್ತೆ ಒಂಜಿ ಮಗನ ಜನ ಮಗಳೇನು ಒಂಜಿ ಕ್ರೀಡಾಪಟು ಇಜ್ಜಂಡ ಭಾರತದ ಒಂಜಿ ಉನ್ನತ ಒಂಜಿ ಪುದರ್ ಕೊಂಡು ಅನ್ಪುನಂಚಿನ ವ್ಯವಸ್ಥೆ ಮಲ್ಪೋಡು ಒಂದು ಪಂಡದು ಎನ್ನ ರಡ್ಡು ಪಾತ್ರ ಮುಗಿತು ಅನ್ಪ ವೇದಿಕೆ ಇತ್ತಿನ ಮಾಂತ ಗಣ್ಯರೆಗ್ಲ ವೇದಿಕೆ ಎದುರಿತ್ತಿನ ಮಾಂತ ಗಣ್ಯರೆಗ್ಲ ಏನ ಉಡಾಳದಿಂದಿನ ಸೊಲ್ಮೇಲು ನಮ್ಮ ಇನ್ನಿ ಕುಂಬ್ರಾಟು ಬಾಂತಲಪ್ಪದ ಕುಸಾಲದ ಗೊಬ್ಬರು
ಒಂದು ಬಂಡ ಬಾರಿ ದುಂಬುದ ತುಳು ಸಂಪ್ರದಾಯ ದೇವಂಡ ಹಲ ವಿದ್ಯಾರ್ಥಿ ಸಂಘ ದುಂಬು ಪ್ರತಿ ವರ್ಷಲ ಪ್ರತಿ ಒಂಜಿ ನಮ್ಮ ಶಾಲೆಟ್ ನಾಟಕ ಹೊಂದಿತ್ತೇನೆ ಪ್ರತಿ ವರ್ಷ ಪುಡ ಅಂತ ಮಾಂತ ನಾಟಕದ ಕಲಾವಿದೆಯರೆಲ್ಲ ಉಳ್ಳೇರು ಐಟು ಮಾಡ್ತಾನೆ ಇತ್ತ ಸುಮಾರು ವರ್ಷ ಅಂದ್ರೆ ಈ ಹಲ ವಿದ್ಯಾರ್ಥಿ ಸಂಘ ಆಡೆಗಂತೆ ಜೆತ್ತದು ಅಂಚೆ ಇನ್ನು ಸುರುಡ್ತೆ ನಾನು ಅವರ ಲೆಕ್ಕ ಹಾಕೋದು ನಮ್ಮ ಪಬ್ಲಿಕ್ ಸ್ಕೂಲ್ ಇಂಕಲ್ನ ರಕ್ಷಿತರೈನ ನೇತೃತ್ವದ ಒಂದು ಪೂರ ನಡತ್ತೇನೆ ಒಂದು ಆತು ಈ ಗೊಬ್ಬಲು ನಾನು ನಮ್ಮ ಈ ಹಲ ವಿದ್ಯಾರ್ಥಿ ಸಂಘ ಭಾರಿ ಕೀರ್ತಿ ಕುಂಬ್ರಾಡು ಬೆಲೆವಡು ಅಂದ ನೆಕ್ಕ ಮಾತೆಲ್ಲ ನಮ್ಮ ಸಹಕರಿಸೋಡು ಈ ಸಂಘಕ್ಕೆ ಬರ್ತದೆ ನಮ್ಮ ಈ ಹಲ ವಿದ್ಯಾರ್ಥಿ ಸಂಘವನ್ನು ನಾನಾತು ಹೆಚ್ಚೆಚ್ಚಿನ ಜನಕ್ಕಳು ಸೇರ್ತಿದ್ದ ಸಾಮಾನ್ಯ ಮಣ್ಣಲ್ಲಿ ಕೊಂಡು ನಮ್ಮ ಮೂಲ ಇತ್ತಿನಾಗ್ಲಿ ಮಾತ್ರ ಇತ್ತಿನ ಯಾರಂದು ನಮ್ಮ ಪರ ಊರುಟ್ಲ ಇತ್ತಿನಾಗ್ಲೇನು ಪೂರ ಭೇಟಿ ಆತು ಈ ಸಂಘನು ಬುಲೆಪದು ನಮ್ಮ ಪ್ರತಿ ವರ್ಷಲ ಒಂದು ರಡ್ಡು ಕಾರ್ಯಕ್ರಮವನ್ನು ಯಾವ ವಿದ್ಯಾರ್ಥಿ ಸಂಘಡು ಮನ್ಪೊಡು ನಮ್ಮ ನಾಟಕನು ಪಿರ ಪುನರ್ಜೀವ ಕೊರಡೈಕ್ ನಮ್ಮ ಹಲ ವಿದ್ಯಾರ್ಥಿ ಸಂಘದ ದುಂಬುದ ಎಂಕ್ಲ ಎಲ್ಲಿ ಪುನಃ ಶಾಲೆಟಿ ಎಂಕ್ಲೆಲ್ಲ ನಾಟಕದ ಪಾಠ ಅನ್ಪದ ಏನು ನಮ್ಮಂತ ಏನು ನಮ್ಮ ಸುಂದರ ರೈ ಮಂದಾರ ಇಂಬೆರ್ಲ ಉಳ್ಳರು ಎಂಕ್ಲ ಈ ಶಾಲೆಟ್ ನಾಟಕದ ಎಂಕ್ಲ ಪಾತ್ರಧಾರಿನಾಗ್ಲಿ ಅಂಚಾತು ನನಾತು ನಮ್ಮ ಸಂಘ ಬೆಲಾಡು ಮಣ್ಣದು ನಮ್ಮ ದೇವರ ಆರೈಸದು ಎನ್ನ ಪಾತ್ರನು ಉಂತಪ್ಪ ಜೈ ಹಿಂದ್. ಬಾಂದಲಡು ಕುಸಾಲ್ದ ಗೊಬ್ಬಲು 2024 ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ನೀವೆಲ್ಲರೂ ಸೇರಿದ್ದೇವೆ. ವೇದಿಕೆ ಮೇಲಿರುವಂಥ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರೇ, ತುಂಬ ಖುಷಿ ಆಗ್ತಾ ಇದೆ ಇವತ್ತಿನ ಈ ಸಂಭ್ರಮವನ್ನು ನೋಡಿದಾಗ. ಯಾಕೆಂತೇಳಿದರೆ ನಾನು 2000 ಮತ್ತು 2001-2ರಲ್ಲಿ ಕೂಡ ಈ ಶಾಲೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಸುಮಾರು ಒಂದು 21 ವರ್ಷದ ಹಿಂದೆ 2 ವರ್ಷ ಇಲ್ಲಿ ನಾನು ನಿಯೋಜನೆ ಮೇರೆಗೆ ಇಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅದಾದ ನಂತರ ನಾನು ಈಗ ಇತ್ತೀಚೆಗೆ 2016-17ರಲ್ಲಿ ನಾನು ಈ ಶಾಲೆಗೆ ರೆಗ್ಯುಲರ್ ಆಗಿ ನಾನು ಈ ಶಾಲೆಗೆ ಬಂದಿದ್ದೇನೆ. ಇಲ್ಲಿಗೆ ಬಂದದ್ದೇ ಒಂದು ವಿಶೇಷ, ನಾನು ಕುಂಬ್ರಕ್ಕೆ ಮತ್ತೆ ಬರುವಂಥ ಅವಕಾಶ ನನಗೆ ಸಿಕ್ಕಿದ್ದು. ಅಂದರೆ ಸವಣೂರಲ್ಲಿ ನಾನು ಮೊದಲು ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿ ನಾನು ಎಕ್ಸೆಸ್ ಅಂದರೆ ಹೆಚ್ಚುವರಿ ಅಂತೇಳಿಕೊಂಡು ನಾನು ಟ್ರಾನ್ಸ್ಫರಿಗೆ ಹೋದಾಗ ನನಗೆ ಕುಂಬ್ರ ಖಾಲಿ ತೋರಿಸಿತ್ತು. ಕುಂಬ್ರಕ್ಕೆ ಬರುವಂಥ ಒಂದು ಅವಕಾಶ ನನಗೆ ಇಲ್ಲಿ ಸಿಕ್ಕಿದ್ದು ನನ್ನ ಯೋಗ. ಅದೇ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಕುಂಬ್ರ ಅಂತೇಳಿದರೆ ನನಗೆ ಯಾವಾಗಲೂ ಅಭಿಮಾನ. ನಾನು ಈ ಶಾಲೆಗೆ ಬಂದಾಗ ಒಂದು ಎಲ್ಲರ ಮನಸ್ಸಲ್ಲಿತ್ತು, ನೀವು ಯಾಕೆ ಕುಂಬ್ರ ತಗೊಂಡದ್ದು, ಅಲ್ಲಿ ಸರಿ ಇಲ್ಲ ಅಂತ ಹೇಳುವಂಥ ಒಂದು ಇತ್ತು. ಆದರೆ ಅಂದರೆ ನಮ್ಮ ಇಲಾಖೆಯ ಒಂದು ಇದರಲ್ಲಿ ಅದಕ್ಕೆ ನಾನು ಹೇಳ್ತೇನೆ, ಯಾವಾಗಲೂ ಸಹ ನಾನು ಕುಂಬ್ರವನ್ನು ಬಿಟ್ಟು ಕೊಡೋದಿಲ್ಲ. ಖಂಡಿತ ನನಗೆ ಕುಂಬ್ರದ ಮೇಲೆ ತುಂಬ ಅಭಿಮಾನ ಖಂಡಿತ ಇದೆ. ಎಲ್ಲಿ ಕೂಡ ನಾನು ಇಲ್ಲಿ ಇರುವವರೆಗೆ ನನಗೆ ಕುಂಬ್ರ, ಮುಂದಕ್ಕೂ ಕೂಡ ನಾನು ಕುಂಬ್ರವನ್ನು ಯಾವತ್ತೂ ಮರಿದಿಲ್ಲ. ಯಾಕಂದರೆ ಮೊದಲು ಸಹ ನಾನು ಆ ಟೈಮಲ್ಲಿ ಇರುವಾಗಲೂ ದುರ್ಗಾಪ್ರಸಾದ್ ಸರ್ STMC ಇದರಲ್ಲಿ ಬರ್ತಾ ಇದ್ದರು. ಹಾಗೆಯೇ ಈಗ ಅನೇಕ ವಿದ್ಯಾರ್ಥಿಗಳು TC ಅಂತ ಎಲ್ಲ ಇದಕ್ಕೆಲ್ಲ ಬರ್ತಾರೆ. ಶಾಲಾ ಉದ್ಧೃತ ಭಾಗ ಇರ್ಬೋದು, ಗ್ರಾಮೀಣ ಸರ್ಟಿಫಿಕೇಟ್, ಅದನ್ನೆಲ್ಲ ನೋಡುವಾಗ ತುಂಬ ಜನ ಇಲ್ಲಿ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಹೋಗಿದ್ದಾರೆ, ಒಳ್ಳೆ ಉದ್ಯೋಗದಲ್ಲಿದ್ದಾರೆ. ತುಂಬ ಜನ ನನಗೆ ಮೊನ್ನೆ ತಾನೇ ಒಬ್ಬರು ರೋಟ್ರಿಯಿಂದ ನಮ್ಮ ಶಾಲೆಗೆ ಪ್ರಜಾವಾಣಿ ಪುರವಾಣಿಗಳನ್ನು ಕೊಡ್ತಾ ಇದ್ದಾರೆ. ಅವರು ಮಾತಾಡ್ತಾ ಹೇಳಿದರು, ನಾನು ಈ ಶಾಲೆಯ ಓಲ್ಡ್ ಸ್ಟೂಡೆಂಟ್ ಅಂತ ಹೇಳಿಕೊಂಡು. ಹಾಗೆ ನಮ್ಮ ಪ್ರೈಮರಿ ಶಾಲೆಯ ಟೀಚರ್, ಅವರ ಹಸ್ಬೆಂಡ್ ಒಬ್ಬರು ಇದ್ದಾರೆ, ಪೆರ್ನೆ ಶಾಲೆಯಲ್ಲಿ HM ಪ್ರಿನ್ಸಿಪಾಲ್ ಆಗಿದ್ದಾರೆ. ಹಾಗೆ ಮಾತಾಡ್ತಾ ಹೋದಾಗೆ ನನ್ನ ಸ್ಟೂಡೆಂಟ್ಸ್ ಕೂಡ ತುಂಬ ಜನ ಇಲ್ಲಿ 2 ವರ್ಷ ಇದ್ದಾಗ ಒಳ್ಳೆಯ ಸ್ಟೂಡೆಂಟ್ಸ್ ಇದ್ದರು. ಕೆಲವರು ಈಗ ಸಹ ಮಾತಾಡಿಸ್ತಾರೆ ನನ್ನ ಹತ್ರ. ಹಾಗೆ ಈ ಹಿರಿಯ ವಿದ್ಯಾರ್ಥಿ ಸಂಘ ಅಂತ ಹೇಳುವಂಥದ್ದು ಇನ್ನು ಮುಂದಕ್ಕೆ ಹೆಮ್ಮರವಾಗಿ ಬೆಳೀಲಿ. ಹಾಗೆ ಇವತ್ತಿನ ಒಂದು ಕ್ರೀಡಾಕೂಟ ಕೂಡ ಅದು ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ತಾ ನನ್ನ ಈ ಊರಿನ ಗ್ರಾಮದೈವ ಹಾಗೂ ನಮ್ಮ ಕುಂಬ್ರ ಹತ್ತಿರ ಗುಳಿಗ ಮತ್ತು ನಮ್ಮ ಪುತ್ತೂರು ಮಹಾಲಿಂಗೇಶ್ವರ ದೇವರಲ್ಲಿ ಬೇಡುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಈ ಸುಂದರ ಸಭಾಂಗಣದಲ್ಲಿ ಆಯೋಜಿಸಿರುವಂಥ ಹಿರಿಯ ವಿದ್ಯಾರ್ಥಿಗಳು ಆಯೋಜಿಸಿರುವಂಥ ಈ ಸುಂದರ ಸಮಾರಂಭದ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಗಣ್ಯರೇ, ಎಲ್ಲರಿಗೂ ವಂದಿಸುತ್ತಾ, ನಂದು 32 ವರ್ಷ ಸರ್ವೀಸಲ್ಲಿ ನಾನು ಫಸ್ಟ್ ಟೈಮ್ ಈ ಥರದ ಒಂದು ಕ್ರೀಡಾಕೂಟವನ್ನು ಆಯೋಜಿಸುವುದನ್ನು ನೋಡುವುದು. ಮೊದಲನೇ ಶಾಲೆಯಲ್ಲಿ ಆಯೋಜಿಸಿದ್ದಾರೆ, ಹೀಗೆ ವ್ಯವಸ್ಥಿತವಾಗಿ ಆಯೋಜಿಸಿದ್ದು ನಾನು ಫಸ್ಟ್ ಟೈಮ್ ನೋಡುವಂಥದ್ದು. ಇಲ್ಲಿ ನಾನು ಬಂದೀಗ 8-9 ವರ್ಷ ಆಗ್ತಾ ಉಂಟು. ನನಗೆ ಯಾವುದೇ ರೀತಿಯ ತೊಂದರೆ ಇಲ್ಲಿಂದ ಆಗಲಿಲ್ಲ. ಖಂಡಿತವಾಗಿ ಸಹ ಎಲ್ಲ ರೀತಿಯ ಸಹಕಾರವನ್ನು ನೀಡಿರ್ತಾರೆ. ಇಂದಿನ STMC ಅವರಾಗಿರ್ಬೋದು,
ಈಗಿನ SDM ಸರ್ ಆಗಿರ್ಬೋದು ನಮ್ಮೊಂದಿಗೆ ಶಾಲೆಗೆ ಬಂದು ಚರ್ಚಿಸಿ ನಮ್ಮ ಶಾಲಾ ವಿದ್ಯಾರ್ಥಿಗಳ ಪ್ರಗತಿಗೆ ಹಾಗೂ ಶಾಲೆ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರ್ತಾರೆ. ಇಂದು ಆಯೋಜಿಸಿರುವಂಥ ಈ ಕ್ರೀಡಾಕೂಟವು ಬಹಳ ಯಶಸ್ವಿಯಾಗಲಿ ಅಂತೇಳಿ ಹಾಗೂ ಪ್ರತಿ ವರ್ಷವೂ ಈ ಕ್ರೀಡಾಕೂಟವು ಹೀಗೆ ನಡೆಯುತ್ತಿರಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ತಮಗೆಲ್ಲರಿಗೂ ಈ ದಿನದ ಶುಭಾಶಯಗಳು, ವಂದನೆಗಳು. ಚಂದ್ರಕಾಂತ್ ಶಾಂತಿವನ ಮಕ್ಕಳು ಪೂರ ನಮ್ಮೊಟ್ಟಿಗೆ ಉಳ್ಳೇರಿ ಅಂಚನೆ ನನ್ನ ಆಟೋಟ ಸ್ಪರ್ಧೆಗೆ ಬೋಡಾದು ಈ ಸಭಾ ಕಾರ್ಯಕ್ರಮನ ಉಂತಾವಂದುಲ್ಲ ಈಗ ದುಂಬುಗು ಧನ್ಯವಾದ ಕಾರ್ಯಕ್ರಮನ ನಡ್ಪಾದ ಕೊರಡೊಂದು ನಜೀರ್ ಬೆರ್ಡಾ ಕೇನೊಂದುಲ್ಲ. ಎಲ್ಲರಿಗೂ ನಮಸ್ತೆ. ಕರ್ನಾಟಕ ಪಬ್ಲಿಕ್ ಸ್ಕೂಲು ಕುಂಬ್ರ ಹಿರಿಯ ವಿದ್ಯಾರ್ಥಿ ಸಂಘ ಇದರ ವತಿಯಿಂದ ನಡೀತಿರುವಂತಹ ಬಾಂತಲಪಟು ಕುಸಾಲ್ದ ಗೊಬ್ಬಲು 2024 ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡಿಬೇಕಾಗಿ ಎಂಬ ನಿಟ್ಟಿನಲ್ಲಿ ಇವತ್ತು ಈಗ ನಾವು ಇದರ ಉದ್ಘಾಟನಾ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಮುಗಿಸಿದ್ದೇವೆ. ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಉಮೇಶ್ ಕುಮಾರ್ ಬರೆಮೇಲು ಇವರು ವಹಿಸ್ಕೊಂಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕುಂಬ್ರ ಇದರ ಕಾರ್ಯಾಧ್ಯಕ್ಷರಾಗಿರುವಂತಹ ರಕ್ಷಿತ್ ರೈ ಇವರನ್ನು ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ಅತಿಥಿ ಅಭ್ಯರ್ಥಿಗಳನ್ನು ಸಹ ನಾನು ಅವರಿಗೂ ಧನ್ಯವಾದವನ್ನು ಸಲ್ಲಿಸ್ತಾ ನನ್ನ ಧನ್ಯವಾದವನ್ನು ಕೊನೆಗೊಳಿಸ್ತೇನೆ. ಈ ಕ್ರೀಡಾಕೂಟನು ನಡಪಾದ ಕೊರಪನಂಚಿನ ಮನೋಜ್ ಅಂಚನೆ ರಾಜೀವಿ ಕುಂಬ್ರ ದಯದೀದು ವೇದಿಕೆಗೆ ಬರಡು. ದೈಹಿಕ ಶಿಕ್ಷಕರು ಚಂದ್ರಕಲಾ ಅಂಚನೆ ಕೃಷ್ಣ ಪ್ರಸಾದ್ ಮೇರ್ಲಾ ಚಾವಡಿಗೆ ಬರೋಡು. ಅಕ್ಲೆಗೆ ವೀಲ್ಯ ಕೊಡ್ದು ಈ ಕ್ರೀಡಾಕೂಟಗೆ ಅಕ್ಕಲು ಚಾಲನೆ ಕೊರಡು ಕ್ರೀಡಾಕೂಟನ ನಡಪಾದ ಕೊರಡು ಕ್ರೀಡಾಕೂಟನ ನಡಪಾದ ಕೊರಡು ಬಣ್ಣದು ನಿಗಲ್ಡ ವಿನಂತಿ ಮಂತೊಂದುಲ್ಲ. ನಮಸ್ತೆ. ಏನ ಸುಂದರ್ ರೈ ಮಂದಾರ ಕುಂಬ್ರ ಈ ಶಾಲೆದ ಏನ ಹಳೆ ವಿದ್ಯಾರ್ಥಿ ಆದ ಇನಿ ಬಾರಿ ಗೌಜಿ ಗಮ್ಮತ್ತದ ಒಟ್ಟಿಗೂ ಬಾಂತಲಪ್ಪು ಕ್ರೀಡೋತ್ಸವ ಕ್ರೀಡಾ ಕಾರ್ಯಕ್ರಮ 2024 ಒಂದು ಉದೀಪನಾಥ್ ಬೇತೆ ಬೇತೆ ಸಮಾಜದ ಬೇತೆ ಬೇತೆ ವಿಭಾಗಗಳು ಬೆನ್ನೊಂದುಪುನ ಬಿನ್ನೇರ್ನ ಅಕ್ಕಲ ಒಂಜಿ ಸಮ್ಮುಖಡ್ ಇನ್ನಿತ ಈ ಉದ್ಘಾಟನಾ ಕಾರ್ಯಕ್ರಮ ಆತನು ಇತ್ತೆ ಕಾಂಡಿರ್ದು ಬಯ್ಯ ಮುಟ್ಟ ಹಳೆ ವಿದ್ಯಾರ್ಥಿಗಳಿಗೆ ಊರದಕ್ಲಿಗೆ ಮಾತ ಈ ಒಂಜಿ ಕ್ರೀಡಾಂಗಣಡು ಬೇತೆ ಬೇತೆ ನಮೂನೆದ ಕ್ರೀಡೆಯಲ್ಲಿ ಮಾತ ಬಾರಿ ಗೌಜಿ ಗಮ್ಮತ್ತು ಡಾಪುಂಡು ನೆಕ್ ಮಾತೇರ್ನಲ ಊರದಕ್ಕಲ ಪರ ಊರದಕ್ಕಲ ಮಾತ ಆಶೀರ್ವಾದ ಬೋಡು ಈ ಸಂಸ್ಥೆ ನನಲಾತ್ ದುಂಬು ಪೋಡು ನಾಂಡ ಸಾರ್ವಜನಿಕರ ಸಂಪೂರ್ಣ ಸಹಕಾರದ ನಿರೀಕ್ಷೆ ಉಡುಪುವ ಸೊಲ್ಮೇಲೆ ಯಾನ್ ಶಿವರಾಮಾಲ್ವೆ ಮೂಳು ಕುಂಬ್ರ ಶಾಲೆದ ಹಳೆ ವಿದ್ಯಾರ್ಥಿ ಈ ಬಾಂತಲಪು ಗೊಬ್ಬುದ ಇಂಥ ಕಾರ್ಯಕ್ರಮ ಬಾರಿ ಪೊರ್ಲುಡು ರೆಡಿ ಮಂತಿದ್ದೀರು ಅವು ಬಾರಿ ಪೊರ್ಲುಡು ಆವಡು ಈ ಕುಂಬ್ರ ಶಾಲೆ ನನಾತ ಅಭಿವೃದ್ಧಿ ಆವಡು ವಿದ್ಯಾರ್ಥಿಲ್ಲ ಹಳೆ ವಿದ್ಯಾರ್ಥಿಲ್ಲ ಮಾತ ಸೇರಿದು ಈ ಗ್ರಾಮಗೂ ಎಡ್ಡೆ ಪುದರ್ಕೊಂಡ್ರಂಚಿನ ಕೆಲಸ ಮಾತ ಆವಡು ದಯಬಂಡ ಮುಲ್ಪ ಕಲ್ತನಾಗ್ಲಿ ಏತೋ ಜನ ಏತೋ ನೆಟ್ಟು ಉಳ್ಳೇರು ಡಾಕ್ಟ್ರು ಇಂಜಿನಿಯರ್ ತಂಡ ರಾಜ್ಯಕ್ಕೆ ರಂಗೋಡ ಮಾತ ರಂಗೋಡ್ಲ ಹೋತು ಮಿಂಚೊಂದುಳ್ಳೇರು ಅಂಚನೆ ಈ ವರ್ಷ ಪ್ರತಿ ಈ ಬಾಂತಲಪ್ಪು ಗೊಬ್ಬುಳು ನನ್ನ ಪೊರ್ಲುಳು ಆವಡು ಮಂಡದ ನಿಕ್ಲೆಡ ಪೂರ ಅಕ್ಕೇನೊಂದುಳು ಎಂಕ್ಲ ಕುಮ್ರದ ಹಳೆ ವಿದ್ಯಾರ್ಥಿ ಸಂಘನ ಈ ಸರ್ತಿ ನಮ್ಮ ನೂತನವಾದ ರಚನೆ ಮಲ್ತೊಂಡ ಅವು ಅಂಗನವಾಡಿ ಹಿಡಿದು ಬತ್ತನ ಕಾಲೇಜ್ ಮುಟ್ಟದ ಒಟ್ಟಿಗೆ ಪೂರ ಜನ ಸೇರಿದು ಒಂದು ಹಳೆ ವಿದ್ಯಾರ್ಥಿ ಸಂಘ ಮಲ್ತೊಂಡ ನೆಟ್ಟು ಸುಮಾರು ಜನ ಹಳೆ ವಿದ್ಯಾರ್ಥಿಗಳು ಬಿಡ್ದು ಪೋತೀರ ಅಂಡ್ ಅಕ್ಲಿನ ಒಟ್ಟಿಗೆ ಸೇರ್ಸ ಒಂದು ಈ ಒಂಜಿ ಬಾಂತಲಪ್ಪುಡು ಕುಸಲ್ದ ಗೊಬ್ಬುಲು ಕೆಲವು ಜನಕ್ಕೆ ಅರ್ಥ ಆಪುಜಿ
ಬಾಂತಲಪ್ಪು ಉಂಡ ಈ ಜಾಗದ ದುಂಬುದ ಪುದರೋ ಬಾಂತಲಪ್ಪುಡು ಐಟು ಕುಸಾಲ್ದ ಗೊಬ್ಬುಲು ಉಂಡ ನಮ್ಮ ತುಳುನಾಡದ ಬೇತೆ ಬೇತೆ ಕ್ರೀಡೆಯನ್ನು ಪರಿಚಯ ಮಲ್ಪುಡು ಒಂಜಿ ಕಾರ್ಯಕ್ರಮ ಇನಿ ಮಲ್ತೊಂದುಲ್ಲ ಇನಿ ಬಾರಿ ಪೊರ್ಲುದ ಉದೀಪನ ಕಾರ್ಯಕ್ರಮ ಆತನು ನನ್ನ ಮಧ್ಯಾಹ್ನದ ಗಾನ ನಮ್ಮ ಕ್ಷೇತ್ರದ MLA ಇರಲ್ಲ ಅಂಚನೆ ಬೇತೆ ಬೇತೆ ಅತಿಥಿಲು ಬತ್ತದು ಒಂಜಿ ಬಾರಿ ಪೊರ್ಲುದ ಸನ್ಮಾನ ಕಾರ್ಯಕ್ರಮ ಐತೊಟ್ಟಿಗೆ ಬೇತೆ ಬೇತೆ ಗೊಬ್ಬುಲು ಬಯ್ಯ ಮುಟ್ಟ ನಿರಂತರವಾದ ನಡಪುಂಡು ನಮ್ಮ ನೆಂಪು ನಂಗೆ ಶಾಶ್ವತವಾದ ಬೋಡು ಅನ್ನೋ ದೃಷ್ಟಿಡು ನಮ್ಮ ಕೋಟಿ ಚೆನ್ನೈನ ಪುದರಡು ಒಂಜಿ ಕ್ರೀಡಾಂಗಣ ಕೊರಗಜ್ಜನ ಪುದರಡು ಒಂಜಿ ಕ್ರೀಡಾಂಗಣ ಅಂಚನೆ ಅಬ್ದುಲ್ ಕಲಾಮೆರ್ನ ಪುದರಡು ಒಂಜಿ ಕ್ರೀಡಾಂಗಣ ಅಂಚನೆ ಚಿನ್ನರ ಕ್ರೀಡಾಂಗಣ ಅಂಚನೆ ಅಗೋಲಿ ಮಂಜನ ಲೆಕ್ಕಡ ಒಂಜಿ ಆ ನೆಂಪುಡು ಒಂಜಿ ಆ ಪಾಕಶಾಲೆ ಅಂಚನೆ ಅರಿಯಡ್ಕ ಚಿಕ್ಕಪ್ಪನಾಯ್ಕರು ಡೊನೇಟ್ ಮಲ್ತನಂಚಿನ ಈ ಒಂಜಿ ಭವ್ಯ ವೇದಿಕೆಡು ಈ ಒಂಜಿ ಸಭಾ ಕಾರ್ಯಕ್ರಮ ಮಲ್ತೊಂಡ ಸುಮಾರು ಜನ ಬತ್ತಂದಿಕ್ಲು ಸೇರೊಂದಿರು ಮುಲ್ಪ ಒಂಜಿ ಹಳೆ ವಿದ್ಯಾರ್ಥಿನ ಕುಡರ ಕೂಟು ಪಾಡ್ದು ಈ ಶಾಲೆದ ಸರ್ವತೋಮುಖ ಅಭಿವೃದ್ಧಿ ಮಲ್ಪಡುವುದು ಪನ್ಪುನೊಂಜಿ ದೃಷ್ಟಿಕೋನ ಉಂಡು ಅಂಚನೆ ತುಳುನಾಡದ ಗೊಬ್ಬುಲಾಯಿನ ಅವು ಕುಟ್ಟಿದೊಣ್ಣೆಪ್ಪು ಲಗೋರಿಪ್ಪು ಕಬಡ್ಡಿಪ್ಪು ಇದೊಟ್ಟಿಗೆ ವಾಲಿಬಾಲ್ ಅಂಚನೆ ಸಮಯ ತಿಕ್ಕಣದ ಹಣ ಬುಕ್ಕ ನಮ್ಮ ಕೊತ್ತಲಿಂಗದ ಒಂಜಿ ಕ್ರಿಕೆಟ್ ಮಲ್ಪುನ ರಂಗೋಲಿ ಸ್ಪರ್ಧೆ ಮಲ್ಪುನಂಚಿನ ಕುಟ್ಟಿದೊಣ್ಣೆ ಗೊಬ್ಬುನಂಚಿನ ಕಲ್ಲಾಟ ಇಂಚನೆ ಬೇತೆ ಬೇತೆ ಕಾರ್ಯಕ್ರಮವನ್ನು ಬಯ್ಯಮುಟ್ಟ ಮಲ್ಪೆರೋಲ್ಲ ಸುಮಾರು ಜನ ಮಹಿಳೆಯರು ಬತ್ತಿರು ಜೋಕ್ಲು ಬೈದಿರು ಅಂಚನೆ ಹಳೆ ವಿದ್ಯಾರ್ಥಿಗಳು ಬತ್ತಿರು ಸಾರ್ವಜನಿಕರು ಬತ್ತು ಸೇರೊಂದಿರು ಸುದ್ದಿ ಚಾನಲ್ದ ಮೂಲಕ ಒಂದು ವ್ಯಾಪಕವಾದ ಪ್ರಚಾರ ಎಂಕ್ಲೆ ಕೊರ್ಪುನಕ್ಕೆ ಸುದ್ದಿ ಚಾನಲ್ಗಳ ಎಂಕ್ಲ ಬಾರಿ ಪೊರ್ಲುದ ಅಭಿನಂದನೆ ಸಲ್ಲಿಸೋ ಒಂದು ನೆತ್ತ ರಿಪೋರ್ಟ್ರ್ ಸಿಸೆ ಕಜಮಾರ್ಲ ಮುಲ್ಪದೊಂಜಿ ಹಳೆ ವಿದ್ಯಾರ್ಥಿ ಪಂಪನ ದೃಷ್ಟಿಕೋನ ದೀವೊಂದು ನಿಕ್ಲ ಪೂರ ಸಹಕಾರಡ್ ಈ ಒಂಜಿ ಯಶಸ್ವಿ ಕ್ರೀಡಾಕೂಟವನ್ನು ಸಂಘಟನೆ ಮಲ್ತೊಂದು ಅಂಚನೆ ಐದು ಬುಕ್ಕ ಹಳೆ ವಿದ್ಯಾರ್ಥಿ ಸಂಘನ ಬುಲೆಪಾದ ಈ ಶಾಲೆನ ಒಂಜಿ ಮಾದರಿ ಶಾಲೆ ಮಲ್ಪಡು ಅನ್ನೋ ದೃಷ್ಟಿಕೋನ ಎಕ್ಲೆ ಊರ್ದಕ್ಲೆ ಗುಂಡು ಐಕ್ ನಮ್ಮನಂಚಿನ ದೇವರಲ ಸಹಕಾರ ಕೊರಡು ಆ ನಿಕ್ಲು ವ್ಯಾಪಕವಾದ ಪ್ರಚಾರ ಕೊರನೆಗೆ ನಿಕ್ಲೆಗಳ ಧನ್ಯವಾದ ಕೊರೊಂದು ಪೂರ ಜನಗಳ ಶುಭ ಹಾರೈಸೋದು ಈ ಕಾರ್ಯಕ್ರಮಗಳ ಶುಭ ಹಾರೈಸೋದು ಪಾತ್ರ ಮುಗಿತೊಂದುಲ್ಲೆ. ನಮ್ಮ ಕುಂಬ್ರ ಶಾಲೆ 1959ಕ್ಕೆ ಇಲ್ಲಿ ಪ್ರಾರಂಭ ಆಗಿದೆ. 1959ರಿಂದ 1991ರವರೆಗೆ ಇಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಸಕ್ರಿಯವಾಗಿ ಕಾರ್ಯಕ್ರಮವನ್ನು ಮಾಡ್ತಾಯಿತ್ತು ಮತ್ತು ಊರಿನವರ ಸಹಕಾರ ಕೂಡ ಈ ಶಾಲೆಗೆ ಬಹಳ ಇತ್ತು ಮತ್ತು ಭಾರಿ ವಿಜೃಂಭಣೆಯ ಕಾರ್ಯಕ್ರಮ ಇಲ್ಲಿ ನಡೀತಾ ಇತ್ತು. ಅದಾದ ನಂತರ ಹಳೆ ವಿದ್ಯಾರ್ಥಿ ಸಂಘದವರು ಸ್ವಲ್ಪ ಹಿಂಜರಿಕೆಯಲ್ಲಿ ಆಗ್ತಾ ಬಂತು. ಹಾಗಾಗಿ ಇಲ್ಲಿ ಟೀಚರ್ಗಳು ಮತ್ತು ಈ ಊರಿನವರ ಸಹಕಾರ ಇಲ್ಲಿ ಭಾರಿ ಕಡಿಮೆ ಆಗ್ತಾ ಬಂತು. ಹಾಗಾಗಿ ಊರಿನವರ ಸಹಕಾರ ಬೇಕು ಅಂತ ಹೇಳುವ ಒಂದು ವಿಚಾರವನ್ನು ಇಟ್ಟುಕೊಂಡು ಈ ಸಲ ನಾವು ಹಳೆ ವಿದ್ಯಾರ್ಥಿ ಸಂಘವನ್ನು ಒಂದು ಈ ರೂಪದಲ್ಲಿ ಬಾಂದಲಪ್ಪದ ಗೊಬ್ಬುಗಳು ಅಂತ ಹೇಳುವಂಥ ಒಂದು ಕಾರ್ಯಕ್ರಮದ ಮೂಲಕ ಜನರನ್ನು ಸ್ವಲ್ಪ ಶಾಲೆಯ ಕಡೆ ಒಂದು ಬರುವ ಹಾಗೆ ಮಾಡುವಂತ ಹೇಳುವ ಒಂದು ವಿಚಾರವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಹೇಳುವಂಥ ಒಂದು ಉತ್ಸಾಹದಲ್ಲಿ ಕೂಡ ನಾವಿದ್ದೇವೆ. ಇದಕ್ಕೆ ಎಲ್ಲರ ಸಹಕಾರವನ್ನು ಕೂಡ ಬಹಳಷ್ಟು ಕೇಳ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಕೂಡ ನಾವು ಇಂಥ ಹೆಚ್ಚಿನ ಕಾರ್ಯಕ್ರಮವನ್ನು ಹಳೆ ವಿದ್ಯಾರ್ಥಿ ಸಂಘದ ಮೂಲಕ ಊರಿನವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ನಡೆಸಿಕೊಳ್ಳಲಿಕ್ಕಿದ್ದೇವೆ. ಹಾಗೆ ಎಲ್ಲರ ಸಹಕಾರವನ್ನು ಕೂಡ ಕೋರ್ತಾ ಇದ್ದೇವೆ. ಧನ್ಯವಾದ. ನಾನೀಗ KPS ಶಾಲೆಯ ಇಲ್ಲಿಯ ಕಾರ್ಯಾಧ್ಯಕ್ಷನಾಗಿದ್ದೇನೆ ಮತ್ತು ನಮ್ಮ ಮೇಲುಸ್ತುವಾರಿ ಸಮಿತಿಯಲ್ಲಿ ಕೂಡ ಒಂದು 5 ಮಂದಿ ಇದ್ದಾರೆ. ಅವರು ಕೂಡ ಹೆಚ್ಚಿನ ಸಹಕಾರವನ್ನು ಈ ಶಾಲೆಗೆ ನೀಡ್ತಾ ಇದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಪುರುಷರ ವಿಭಾಗದ ಗುಂಡು ಎಸೆತ ಸ್ಪರ್ಧೆ ನಡೆಯುತ್ತಿದೆ. ಪುರುಷರ ವಿಭಾಗದ ಗುಂಡು ಎಸೆತ ಸ್ಪರ್ಧೆಯಲ್ಲಿ ಭಾಗವಹಿಸುವವರು ತಾವು ತಕ್ಷಣ ಗುಂಡು ಎಸೆತದ ಅಂಕಣ ಇರುವ ಹತ್ರ ಬರಬೇಕು. ಮನೋಜ್ ಇನ್ನೊಬ್ರು ಬೇಕು.
ಇದು ನಮ್ಮ ಕುಂಬ್ರದ ಮರ್ಯಾದಿದ ಡಿ ಟಿ ವಿ ದಕ್ಕಲ ಆನ್ಲೈನ್ ಕೊಡ್ತೀರಿ ಸುದ್ದಿ ದಕ್ಕಲ ರೆಕಾರ್ಡ್ ಮಾಡ್ತಂದ್ರೆ ನಮ್ಮ ಈ ಕಾರ್ಯಕ್ರಮ ಒಟ್ಟು ಶಾಸಕರು ಇತ್ತೆ ಈ ಕಾರ್ಯಕ್ರಮ ನಮ್ಮೊಟ್ಟಿಗೆ ಸೇರೋರು ಶಾಸಕರು ಬಂದಾಗ ನಿಖಿಲ ಪೂರ್ವ ಒಂದು ವಿನಂತಿದಾದ ಬಂದ ನಮ್ಮೊಟ್ಟಿಗೆ ಕೆಲವು ಬೇಡಿಕೆ ನಿಕ್ಕುವ ಅಂಚಾದ ನಿಖಲವರ ಗೊಬ್ಬನು ಪೂರ ಹೊಂದದು ಈ ಒಂದು ರಂಗಚಾವಟ್ಟು ಬತ್ತು ಸೇರ್ದು ರಟ್ಟು ಪಾತ್ರ ಕೇಳ್ದು ನಮ್ಮ ಅವರ ಡಿಮಾಂಡ್ ಉಂಟಾಯಿನಾರಣ ಕಂಡದು ನನ್ನ ದುಡ್ಡು ಈ ವೇದಿಕೆಡೆ ಈ ಕ್ರೀಡಾಂಗಣ ನಡೀತದ ಪೊರ್ಲದ ಗೊಬ್ಬನ ಗೊಬ್ಬೆರಡಕ್ಕೆ ಪೂರ ಅನುವು ಮಾಡ್ತಲ್ಪ ತೋಜು ಕ್ರೀಡಾಂಗಣ ತಾರಾಯಿಗೆ ಕಣಪಡ್ತಿದ್ದ ಜನ ಬತ್ತು ಬಿಟ್ಟಿಗೆ ತಾರಾಯಿ ಸ್ಪರ್ಧೆ ಪ್ರಾರಂಭ ಆಗುವುದು ಕೋಟಿ ಚೆನ್ನಯ್ಯ ಅಂಚನೆ ಕೋಟಿ ಚೆನ್ನಯ್ಯ ವಾಲಿಬಾಲ್ ಜಂತ ಪ್ರೈಕ್ಲೆ ಕುಂಬ್ರಾಟಿ ನಮ್ಮೊಟ್ಟಿಗೆ ಇತ್ತು ನಮ್ಮ ಯೋಗ ಮಕ್ಕಳಿಗೆ ಹಳೆ ವಿದ್ಯಾರ್ಥಿ ಕರಿ ವರ್ಷ ಈ ಗ್ರೌಂಡ್ ನಿತೀಶ್ ಶ್ರೀಮಾನ್ ಅಶೋಕ್ ಕುಮಾರ್ ನಾಯ್ಕಲ ಅಧ್ಯಕ್ಷತೆ ಇಟ್ಟು ಈ ಗ್ರೌಂಡ್ ಬಾರಿ ಕೊಟ್ಟು ಬರ್ತದೆ ಕರಿ ಸಂತಿ ಕರಿನ ಕೆಲವು ದಿನ ತಾಲೂಕು ಮಟ್ಟದ ಬಗ್ಗೆ ವಾಲಿಬಾಲ್ ಪಂದ್ಯ ಆಟದ ವಲಯ ಮಟ್ಟದಲ್ಲಿ ಮಾತ್ರ ಜವನರಿಗೆ ಪ್ರಾಯದಕ್ಕೆ ಗುಂಪನ್ನು ಸೇರಿದ್ದಾರೆ ಮಧ್ಯಾಹ್ನ ಹೊಲಸಿದ ಕಾರ್ಯಕ್ರಮವನ್ನು ರಜಾಕಿರಿತ್ಯ ಬರ್ತಿರಲಿಲ್ಲ ಶಾಲಾಗಳ ಸಮಿತಿಯ ಸದಸ್ಯ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯಕಾರಿ ಸಮಿತಿ ಅರ್ಧ ಮಾಮ ನಮ್ಮೊಟ್ಟಿಗೆ ಬಂದು ಸೇರೋಟೆ ಯಾರು ರಕ್ಷಿತ ನಾಯ್ಕಲೇನೆ ನಾಡೋದು ಮತ್ತು ಪೂಜೆ ಮೂಲೆ ಇದ್ದೀರ ಗ್ರೌಂಡ್ ಹೆಚ್ಚು ನಾಡೋದು ಮತ್ತು ಬಚ್ಚಿ ಬಲೆಣ್ಣ ನಿನಗೆ ಆತ್ಮೀಯ ಸ್ವಾಗತ ನಮಗೆ ಸೀರಿಯಲ್ ಪೂರ ಬಂತಿ ನಾಟಕಗಳು ಮಂತಿಜಿ ಬೊಕ ಅವಿರ್ತಲ ಮಲ್ಲ ಬಾರಿ ಖುಷಿ ತೋಜಿ ವಿಷಯ ಎಕಡೆ ಹಿರೇ ಬಂಡಾರ ಅಂತೋಜೋಡು ಸ್ಟೇಜ್ ವಿಶ್ವಭಾರತಿ ಕಲಾವಿದರು ಈ ತಂಡದವರಿ ಪೆರ್ಮೆದ ಕಲಾವಿದೆ ವಿಜಯ ಹರಿರೈ ಇನಿ ಕನ್ನಡ ಸಿನಿಮೋಡು ಅವಳ ಇತ್ತೆ ಮುರಣಿ ಬುಡುಗಡೆಯಿನ ಲಾಭ ನಮ್ಮ ಸಹಕಾರ ಕುರುಡು ಪುತ್ತೂರುಡು ಭಾರತ್ ಮಾಲ್ಡ್ ಉಂಡು ರಕ್ಷಿತ್ ರೈ ಮುಗಿಯದು ಬಲೆ ಅಲ್ಲ ಈ ಹೊರ ಬರೋದು ನಮ್ಮ ಅಧ್ಯಕ್ಷರೇ ಒಂಚೂರು ಪೋಪೆದಾರೆ ಕೊಂಚ ವೀಲ್ಯ ಕೊಡ್ದು ನಮ್ಮ ಗೌರವ ವೇದಿಕೆ ಕೊರಡು ಸರಿ 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 ರಂಗೋಲಿ ಸ್ಪರ್ಧೆ ಅಲ್ಪ ಫೈನಲ್ ಮನ್ಪುಲಿಗೆ 2 ಜನ ಇಪ್ಪನಿಗೆ ಮುಗಿತು ನಾವು ಸ್ಪರ್ಧೆ ವೀಕ್ಷಣೆ ಮಾಡ್ಕೊಡಕ್ಕೆ ಅಡೆಬೋದು ಕೊರಗಜ್ಜ ವೇದಿಕೆ ಅವಕಾಶ ಕೊರಗಜ್ಜ ವೇದಿಕೆ ರಂಗೋಲಿ ಸ್ಪರ್ಧೆ ಮುಗಿಂಡ್ರಿ ಐನು ತೂಪಿನಕ್ಲೆ ಪೋದು ತೂವಡಿ ఒక ವಿಜೇತರು ಏರುತ್ತಿದ್ದೆ ಕೆಲವೇ ಪುರ್ತುಡು ಐನು ಘೋಷಣೆ
ನಮ್ಮ ಅಧ್ಯಕ್ಷರು ಎರಡು ಶುಭ ಹಾರೈಕೆದ ಪಾತ್ರವನ್ನು ಪಟ್ಟೊಂಡ್ರೆ ವಿನಂತಿ ಮಲ್ತೋರು ಈಗ ತುಂಬು ನಮ್ಮ ಕಾರ್ಯಾಧ್ಯಕ್ಷರು ಪಂಚಾಯತ್ ಅಧ್ಯಕ್ಷರಿಗೆ ವೀಲ್ಯ ಕೊಡ್ತು ತುಳುನಾಡದ ಪ್ರಕಾರ ನನಗೆ ಸ್ವಾಗತ ಮಲ್ತರೋಡು ಅಂತ ಪಂಪುಡ ವಿನಂತಿ ಉಲ್ಟ 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 ಎದುರು ಎರಡು ಶುಭ ಹಾರೈಕೆಗೆ ವೇದಿಕೆ ಅಧ್ಯಕ್ಷರಿಗೆ ಸರ್ ಇದು ಅಂಡರ್ 14 ಫೈನಲ್ ಬರ್ತದೆ ನಾನು ಟಿವಿ ದಾಖಲೆ ಆನ್ಲೈನ್ ದಾಖಲೆ ವಿನಂತಿ DTV ದಾಖಲೆ ಶಶಿಧರ್ ಬುಕ್ ಅಶ್ವಿನಿ ಮೆಗ್ಲ ಟೀಮು ಫೈನಲ್ ಬರ್ತದೆ DTV ದಾರೆ ಈ ಕಡೆ ಬರ್ತಾರೆ ಫೈನಲ್ ಬಣ್ಣ ಮಾಡೋದು ಅಲ್ಪ ಶಶಿಧರ್ ಬುಕ್ ಅಶ್ವಿನ ಟೀಮು ವಾಲಿಬಾಲ್ ಫೈನಲ್ ಬರ್ತದೆ ಅಲ್ಪ ಫೈನಲ್ ಗೇಮ್ ಆವೊಂದುಂಡು ಇತ್ತೆ ಅಧ್ಯಕ್ಷ ಎರಡು ಶುಭ ಹಾರೈಕೆ ತಲ ಸಾನ್ನಿಧ್ಯ ಶಕ್ತಿಗಳಿಗೆ ಮನಸಾರೆ ವಂದಿಸಬಹುದು ನಮ್ಮೇನಿತ್ತೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕುಂಬ್ರ ಆಶಯ ನಡಪನಂಚಿನ ಹಿರಿಯ ವಿದ್ಯಾರ್ಥಿ ಸಂಘದ ಬಾಂತಲಪ್ಪು ಪಂಪಿನ ಒಂಜಿ ಕುಸಾಲದ ಗೊಬ್ಬು 2024 ಈ ಗೊಬ್ಬುಲೇಡು ಬಾರಿ ಪೊರ್ಲುಡಿ ಮುಂದೆ ನಡತೊಂಡು ಪಂಡ ಕುಂಬ್ರಡು ಸುರುಟು ಶಾಲೆ ಆನಾಗ ಎಂಗ್ಲ ಕುಟುಂಬದ ಶಾಲೆಗೆ ಗೊತ್ತಿನ ಯಾರಿಗೆ ಅದು ಶಾಲೆಗೆ ಮಾತಾಡೋಟಿಗೆ ಜಪ್ಪುಲಿಗೆ ರಾತ್ರಿ ಇಲ್ಲಡೆ ಬರ್ಲಿ ಅವರಿಗೆ ಪುನರ್ ಶಾಲೆದಲ್ಲಿ ನಮ್ಮ ಪ್ರಕಾಶ್ ಚಂದ್ರ ಐಕ್ಯ ಬರ್ತೀರಿ ಪ್ರಕಾಶ್ ಚಂದ್ರ ಐಕ್ಯ ಅವರಿಗೆ ಆತ್ಮೀಯವಾದ ಸ್ವಾಗತ ಪಡ್ಕೊಂಡು ಯಾಕಂದ್ರೆ ಬಹಳಷ್ಟು ಸುರುಟ್ಟಿ ನಮ್ಮ ನೆಂಪು ಮಾತಾಡ್ತಾರೆ ಕುಂಬ್ರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ನೆತ್ತ ಅಧ್ಯಕ್ಷರು ಪ್ರಕಾಶ್ ಚಂದ್ರ ರೈಕಲ್ ಕೈಕಾರ ನಮ್ಮ ಒಟ್ಟಿಗೂ ಸೇರೊಂದುಳ್ಳೇರು ಫಲಿತಾಂಶ ಗುಂಡು ಎಸೆತಂದು ಪಾಲು ಪಡೆಯೋರು ಈ ಒಂಜಿ ಗಳಿಗೆಯಲ್ಲಿ ಈ ಸಮಯಗಳು ಕುಂಬ್ರ ಬಾಂಧವಪ್ಪ ಮುಲ್ಪ ಮಾತೆಲ್ಲ ಸೇರಲು ಈ ಗೊಬ್ಬರು ಸೇರುವ ಮುಖಾಂತರ ನಮ್ಮ ಒಂಜಾತಿ ನಮ್ಮ ಕೆಲಸಗಳು ನಮ್ಮ ಮಾನಸಿಕವಾಗಿ ಮಾತ್ರ ಮಕ್ಕಳ ಸೇವನಂಚಿನ ಒಂಜಿ ಸುಸಂದರ್ಭ ಪ್ರಸಂಗದಲ್ಲಿ ಒದಗಾರಿ ಕೊಡ್ತೀರಿ ಅಂಚನೆ ಈ ಒಂಜಿ ಕಾರ್ಯಕ್ರಮವು ಬದುದರ ಪಾತ್ರಗಳು ಹೊನ್ನಗ ಈ ಗೊಬ್ಬು ಮುಲ್ಪ ಸುರೂಟ್ ಪಂಪನ ಸ್ಥಳ ಸಾನ್ನಿಧ್ಯ ಮಾತ ದೈವಶಕ್ತಿ ನಮ್ಮ ಪಿತರ್ನಂಚಿನ ಕಾರ್ಯಕ್ರಮವು ಏಟೆಪ್ಪು ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳ ಆಶೀರ್ವಾದ ಮುಖ್ಯ ಆ ಆಶೀರ್ವಾದದೊಟ್ಟಿಗೂ ಈ ಕಾರ್ಯಕ್ರಮವನ್ನು ಪೂರ್ಣಪಡಿಕೆ ಗಣಪಾದಕರಲ್ಲಿ ಅಂಚನೆ ವರ್ಷಂಪ್ರತಿ ಮನ್ಪುಣಂಚಿನ ಕಾರ್ಯಕ್ರಮ ಈ ಸಂಘಟಕರಿಗೆ ಮಾತ್ರ ಶಕ್ತಿಯನ್ನ ಆ ಒಂದು ಭಕ್ತಿಯನ್ನು ಕೊಡೋದು ಈ ಕಾರ್ಯಕ್ರಮವು ಎಡ್ಡಾವಡಿ ನಾನಾತಿ ಕಾರ್ಯಕ್ರಮ ಮೆರುಗು ಬರಲಿ ಮುಲ್ಪ ಪ್ರತಿಯೊಂದು ಕೆಲಸ ಕಾರ್ಯ ಸಮಾಜದ ಒಂದು ಉನ್ನತಿಗೆ ಕಾರಣೀಭೂತ ಒಳಗೊಂಡದ್ದು ಆ ಶುಭ ಹಾರೈಕೆಯನ್ನು ಮನ್ಪನ ಮುಖಾಂತರ ನಮ್ಮ ಪಾತ್ರರು वारणास्यं हेमवर्णं मङ्गलाङ्गं मनोहरं गौरीपुत्रं गणश्रेष्ठं विघ्नराजं नमाम्यहम् श्रीविनायकं नमाम्यहम् श्रीविनायकं नमाम्यहम् दयानिधिं श्रीविनायकं नमाम्यहम् दयानिधिं शुभवरद श्रीविनायकं नमाम्यहम् नमाम्यहम्
ಕಾಂಡ ಹಿಡಿದು ಬುಕ್ಕ ಒರ್ಮ ಗಂಟೆಗೆ ಶುರು ಮಾಡ್ತದ್ದು ಇತ್ತೆ ಕೆಲವು ಗುಬ್ಬುಳ ಒಂದುಳ್ಳು ಇತ್ತೆ ನಮ್ಮ ಮಧ್ಯಾಹ್ನದ ಸಭೆಗೆ ಆಗಮಿಸಿನ ನಮ್ಮ ಅಶೋಕ್ ಕುಮಾರ್ ರೈ ಶಾಸಕಿಯರ ಪುತ್ತೂರ್ದ ಬೇರೆ ನಮ್ಮೊಟ್ಟಿಗೆ ಬರ್ತದ್ದು ದೀಪ ಪ್ರಜ್ವಲನೆ ಮಲ್ಪೇರೊಳ್ಳಿದೆ ಅವರಿಗೆ ಮಾತೇರ್ನ ಪರವಾತ ಏನು ಸ್ವಾಗತಿಸ ಒಂದು ಗೌರವಾನ್ವಿತ ಶ್ರೀ ಅಶೋಕ್ ಕುಮಾರ್ ರೈ ಇವರಿಗೆ ಸುಂದರ್ ರೈ ಮಂದಾರಂಬೇರೆ ಗೌರವಾರ್ಪಣೆ ಮಲ್ಪಡು ಪಣದ ವಿನಂತಿ ಮಲ್ತೊಂದುಲ್ಲ. ಸೇವಾ ಯೋಜನೆದ ಒಂಜಿ ನೆನ್ನೆ ಈಟೆ ಕೊಣತದು ಈ ಒಂಜಿ ಗ್ರೌಂಡ್ ಮಲ್ಪೆರ ಕಾರಣ ಕರ್ತೀರಿ ಜತ್ತಪುರಕ್ಕೆ ಅಪಗ ಆರು ರಾಜಕೀಯ ಶಾಸ್ತ್ರ ನಂಗೆ ಬೋಧನೆ ಮಲ್ತೊಂದಿತ್ತೇರೆ ಇನ್ನು ಆರೆಗೆ ಆರ್ನ ಶಿಷ್ಯೆ ಅಶೋಕ್ ಕುಮಾರ್ ರೇಕ್ಲು ಸನ್ಮಾನ ಮಲ್ಪಣಂಚಿನ ಭಾಗ್ಯ ಈರು ಶಾಸಕರಾದ ಬತ್ತನವು ಆರಪಗ ಆ ವೈಸ್ ಪ್ರಾನ್ಸಿಪಲ್ ಆದ ನಮ್ಮೊಟ್ಟಿಗಿತ್ತನ ನಂಗೆ ಪೂರ ಗೊತ್ತಿತ್ತನ ಈ ಪೊರ್ತುಡು ಈರೆಗೆ ಕಾಮರ್ಸ್ ನಿತ್ತಾರೆ ಆಂಡ ಈರೆಗೆ ರಡ್ಡು ಅವರ ನೆಡ್ತೇ ಇರೋದು ಗೊತ್ತುಂಡು ಅವರ ಗಲಾಟೆ ಮಲ್ಪೇರ ಬಲ್ಲಿ ಅಶೋಕ ನಮ್ಮ ಪೂರ ಅಂತೆ ಎಡ್ಡೆಡ್ ಬೋರ್ಡು ಒಂದು ಪಂಡದು ನಂಗೆ ಪೂರ ಒಟ್ಟಿಗೆ ಉಂತಾದ ಬುದ್ಧಿ ಪಣ್ಣವ ಅರಡೊಂದು ಬೆತ್ತ ಇತ್ತು ನೈಟ್ ಹಾಕೊಂಡಿದ್ದ ನೈಟ್ ಪೋಡಿ ಪೋಂದಿತ್ತೇರು ನಮ್ಮನ ಆ ಬೆತ್ತ ಪತ್ತನ ಧೈರ್ಯ ಎತ್ತಿನ ಜೂನಿಯರ್ ಕಾಲೇಜ್ ಆರೆಗೆ ಒರಿಯಾಗಿ ಬುಕ್ಕದಕ್ಲೆ ನಾವು ಬಗ್ಗೊಂದು ಇಜ್ಜಂಡು ಈ ಪೊರ್ತುಡು ಜತ್ತಪ್ರೈಕ್ಲೆಗೆ ಆತ್ಮೀಯವಾಯಿನ ಸನ್ಮಾನನ ಎಂಕ್ಲ ಹೊಸ ಶಾಸಕರು ಮಲ್ತದು ಎಂಕ್ಲ ಕೊರ್ಪುನಂಚಿನ ಗೌರವನ ಆರು ಪ್ರೀತಿಡು ಸ್ವೀಕಾರ ಮಲ್ಪಡೊಂದು ವಿನಂತಿ ಮಂತಂದುಲ್ಲ ಜತ್ತಪ್ರೈಕ್ಲೇನು ಸನ್ಮಾನ ವೇದಿಕೆಯಲ್ಲಿ ಎತ್ತೊಂದುಲ್ಲ ಮೈದಾನ ಆಯರ ಕಾರಣಕರ್ತರು ಎಂಕ್ಲೇನು ಪೂರ ಸಂಘಟನೆ ಮಲ್ಪರ ಕಾರ್ಯಕರ್ತರು ಅದಕ್ಕೆ ಹೃತ್ಪೂರ್ವಕವಾಯಿನ ಅಭಿನಂದನೆಯನ್ನು ಶಾಸಕರ ಮೂಲಕ ಎಂಕ್ಲ ಕೋರೊಂದುಲ್ಲ. ಎಂಕ್ಲ ಅಭಿಮಾನದ ಸನ್ಮಾನವನ್ನು ಸ್ವೀಕಾರ ಮಲ್ತಿನಂಚಿನ ಪ್ರಾಂಶುಪಾಲರಿಗೆ ಆತ್ಮೀಯ ಇಡೀ ಮಹಿಳಾ ವರ್ಗಕ್ಕೆ ಸನ್ಮಾನ ಮಲ್ಪಡವು ಎಂಕ್ಲ ಒಂಜಿ ಇರಾದೆ ಈ ಪೊರ್ತುಡು ಶ್ರೀಮತಿ ರಾಜೀವಿ ಯಾರು ನಮ್ಮ ಕ್ಷೇತ್ರದ ಶಾಸಕರನ್ನ ಕೈ ಹಿಡಿದು ಸನ್ಮಾನವನ್ನು ಸ್ವೀಕಾರ ಮಲ್ಪಡೋದು ವಿನಂತಿ ಮಲ್ತದಲ್ಲ. ಸರ್ ಸ್ವಲ್ಪ ಚೂರು ಎದುರು ಒಳ್ಳೆ ಸರ್. ಮಾಲೆನು ಒಂದು ಗೌರವದ ಸಾಲನ್ನ ಮರ್ಯಾದಿದ ವೀಲ್ಯ ನೀರು ಸ್ವೀಕಾರ ಮಲ್ತು ನೋಡೊಂದು ಇರ ಸನ್ಮಾನದ ಬಂಡದೆ ತೊಂಜಾರಿ ಅಂಚ ಆ ಪ್ರೀತಿದ ಶಾಲು ಮರ್ಯಾದಿದ ಮುಂಡಾಸು ಬಾರಿ ಗೌರವಪೂರ್ವಕವಾಯಿನ ಒಂದು ವೀಲ್ಯನು ಬಾರಿ ಪ್ರೀತಿದ ಕೊರ್ಪಣಂಚಿನ ಫಲಪುಷ್ಪನ ಇರು ಸ್ವೀಕಾರ ಮಲ್ಪಡು ಎಂಕಲ ಕುಮ್ರದ KPSದ ಸರ್ವ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರ ನಕ್ಲ ಜನ ಹಳೆ ವಿದ್ಯಾರ್ಥಿ ಸಂಘದ ಸರ್ವೇರ್ನ ಪರವಾದ ಆ ಪುಟ್ಟು ಪರ್ಬದ ಎಡ್ಡೆಪ್ಪಲು ಅಶೋಕ್ ರೈಕ್ಲೆಗೆ ಅದೊಂದು ಪ್ರೀತಿ ಎಂಜಂತುಲೆ ಶಿಷ್ಯೆ ಗುರುಕು ಸನ್ಮಾನ ಮಲ್ಪುಣೆ ಗುರು ಶಿಷ್ಯಗೆ ಒಂದು ರೀತಿಯ ಪ್ರೀತಿದ ಮುಂಡಾಸನ ಕೊರ್ಪುನಂಚಿನ ಈ ಭಾಗ್ಯ ಪ್ರತಿಯವರಿಯಾಗಲ ತಿಗುಜವು ಐನ ಸ್ವೀಕಾರ ಮನ್ಪಂಚಿನ ಭಾಗ್ಯ ಅಶೋಕರ್ನಾಥನು ಎನ್ನ ಪೂರ ಪ್ರೀತಿದ ತೂಪುನ ಭಕ್ತಿದ ತೂಪುನ ಭಾಗ್ಯ ನಮ್ಮವಾತನು ಬಾರಿ ಪೊರ್ಲದ ತಂಗಾಳಿ ಬೀಜೊಂದುಂಡು ತಂಗಾಳಿ ಏಪಲ ಬರ್ಪುಜಿಗೆ ದೇವರಿಗೆ ಸಂಪ್ರೀತಿ ಅನಗ ಬರ್ಪುನಂಚಿನ ತಂಗಾಳಿ
ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕುಂಬ್ರ ಹಿರಿಯ ವಿದ್ಯಾರ್ಥಿ ಸಂಘ ರಿಜಿಸ್ಟರ್ಡ್ ಆಶ್ರಯದಲ್ಲಿ ನಡೆಯುವಂಥ ಕುಶಾಲದ ಗೊಬ್ಬು ಕಾರ್ಯಕ್ರಮದ ಈ ಸಭಾ ವೇದಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಈ ಶಾಲೆಯ ಕಾರ್ಯಾಧ್ಯಕ್ಷರಾದಂಥ ಆತ್ಮೀಯರು ಆಗಿರುವಂಥ ರಕ್ಷಿತ್ ರೈಗಳೇ, ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಆತ್ಮೀಯರು ಆಗುವಂಥ ಉಮೇಶ್ ಕುಮಾರ್ ಅವರೇ, ನನ್ನ ಆತ್ಮೀಯರು ಸಹೋದರ ಮಿತ್ರರಾದಂಥ ಕುಂಬ್ರ ದುರ್ಗಾಪ್ರಸಾದ್ ರೈಗಳೇ, ನಿವೃತ್ತ ಪ್ರಾಂಶುಪಾಲರು, ಈ ಭಾಗದ ಹಿರಿಯರು ಆಗಿರುವಂಥ ಜತ್ತಪ್ಪ ರೈಗಳೇ, ಪುರಂದರ್ ಶೆಟ್ರೆ, ವಿನೋದ್ ಶೆಟ್ರೆ, ಅಶ್ರಾಫ್ ಅವರೇ, ಶ್ರೀಮತಿ ಶರ್ಮಿಳಾ ಗ್ಲಾಡೀಸ್ ಅವರೇ, ಶ್ರೀಮತಿ ಮಮತಾ ಕೆ ಎಸ್ ಅವರೇ, ಶ್ರೀಮತಿ ಜುಲಿಯಾನಾ ಮೋರಿಸ್ ಅವರೇ, ಈ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಈ ಭಾಗದ ಬಂಧುಗಳೇ, ಮಕ್ಕಳೇ, ಮಾಧ್ಯಮ ಮಿತ್ರರು, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕುಂಬ್ರ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೆ. ಎಲ್ಲ ಶಾಲೆಗಳಲ್ಲೂ ಕೂಡ ಹಳೆ ವಿದ್ಯಾರ್ಥಿ ಸಂಘಗಳಿದೆ. ಆದರೆ ನಾನು ಕಂಡಿರುವಂತೆ ಹಳೆ ವಿದ್ಯಾರ್ಥಿ ಸಂಘಗಳು ಲೆಕ್ಕಕ್ಕೆ ಮಾತ್ರ ಇರುವಂಥದ್ದು. ಆದರೆ ಇಲ್ಲೊಂದು ವಿಶೇಷ ರೀತಿಯಲ್ಲಿ ಇಷ್ಟೊಂದು ಜನರನ್ನು ಸೇರಿ, ಇಷ್ಟೊಂದು ಎಲ್ಲರನ್ನು ಮಕ್ಕಳನ್ನು ಸೇರಿಸಿ ಈ ಕಾರ್ಯಕ್ರಮ ಮಾಡೋದು, ಇದು ಒಂದು ನಿಮ್ಮ ದೊಡ್ಡ ಒಂದು ಕಾರ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ನಂದು ಶಾಲೆ ಇದೆ, ಕೋಡಿಂಬಾಡಿ ಶಾಲೆಯಲ್ಲಿ ನಾನು ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಇದ್ದೇನೆ. ಆದರೆ ಯಾವುದೇ ಈ ರೀತಿಯ ಕಾರ್ಯಕ್ರಮಗಳನ್ನು ನಾನು ಇನ್ನೊಂದು 7-8 ವರ್ಷದ ಹಿಂದಿಂದ ಯಾವುದನ್ನು ನೋಡಲಿಲ್ಲ. ಬಹುಶಃ ಹಳೆ ವಿದ್ಯಾರ್ಥಿಗಳು ಸೇರಿದರೆ ಇಲ್ಲಿ ಎಷ್ಟೋ ಪ್ರತಿಭೆಗಳು ಇಲ್ಲಿಂದ ಮೂಡಿ ಹೋಗಿರ್ಬೋದು, ಎಷ್ಟೋ ಪ್ರತಿಭೆಗಳ ಸೃಷ್ಟಿ ಇಲ್ಲಿ ಆಗಿರ್ಬೋದು. ಒಂದು ಬಂಡೆ ಕಲ್ಲನ್ನು ನಾವು ದೂರದಿಂದ ನೋಡಿದರೆ ಅದು ಮಧ್ಯದಲ್ಲಿ ಬಿದ್ದಿದ್ರೆ ಅದಕ್ಕೆ ತುಳಿದುಕೊಂಡು ಹೋಗ್ತೇವೆ, ಅದನ್ನು ಪೂಜೆ ಮಾಡೋದಿಲ್ಲ. ಅದೇ ಬಂಡೆ ಕಲ್ಲನ್ನು ಶಿಲ್ಪಿಯಲ್ಲಿ ಕೆತ್ತನೆ ಮಾಡಿದರೆ, ಒಳ್ಳೆಯ ಮೂರ್ತಿಯನ್ನು ಮಾಡಿದರೆ ನಾವನ್ನು ದೇವರನ್ನು ಅದರಲ್ಲಿ ಕಾಣ್ತೇವೆ. ಅದೇ ಮಕ್ಕಳು ಕೂಡ ಹಾಗೆ ಬರುವಾಗ ಇಲ್ಲಿ ಅವರ ಹತ್ರ ಏನು ಇರುವುದಿಲ್ಲ, ಆನಂತರ ಅವರದಲ್ಲಿ ಶಿಲ್ಪಿ ಕಲೆಯನ್ನು ಮೂಡಿಸುವಂಥದ್ದು ಶಿಕ್ಷಕರು, ಅವರಿಗೆ ತಾನ ಕೊಡುವಂಥದ್ದು ಆ ಶಾಲೆ. ನಾನು ಕೂಡ ಕೋಡಿಂಬಾಡಿ ಶಾಲೆಗೆ ಹೋಗುವ ನನ್ನ ಹತ್ರ ಏನೂ ಇರಲಿಲ್ಲ. ನನ್ನನ್ನು ಇಲ್ಲಿವರೆಗೆ ತಂದಿರುವುದು ಒಂದು ಕಡೆ ನನ್ನ ಪೋಷಕರಾದರೆ, ಒಂದು ಕಡೆ ನನ್ನ ಕಲ್ತಂತ ನನ್ನ ಶಾಲೆ. ಅದೇ ರೀತಿ ನಾವು ಅದನ್ನು ನೆನಪಿಡುವವರು ಭಾರಿ ಕಡಿಮೆ. ಈಗ ಒಳ್ಳೊಳ್ಳೆ ವ್ಯಕ್ತಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರು ಇದ್ದಾರೆ, ಅವರಿಗೆ ಅಧಿಕಾರ ಬಂದಾಗ, ಅವರು ಶ್ರೀಮಂತರಾದಾಗ, ಅವರು ಹಿಂದೆ ಬಂದಿರುವಂಥ ದಾರಿಯನ್ನು ನೋಡುವುದು ಜನ ಭಾರಿ ಕಡಿಮೆ, ಮರೆತು ಬಿಟ್ಟಿದ್ದಾರೆ. ಸಿಂಹ ಕೂಡ ಕಾಡಿನ ರಾಜ ಅಂತೆ, ಇಡೀ ಕಾಡಿಗೆ ಒಡೆಯ ಲಯನ್ ಸಿಂಹ ಅಂತಾರೆ. ಆದರೆ 2 ಹೆಜ್ಜೆ ಮುಂದೆ ಹೋಗಬೇಕಿದ್ರೆ ಅದು ಪ್ರತಿ 2 ಹೆಜ್ಜೆಗೆ ನೀವು ನೋಡಿರ್ಬೋದು ಹಿಂದೆ ನೋಡ್ತದೆ. ಅದು ಹಿಂದೆ ನೋಡೋದಂತಂದರೆ ನಾನು ಬಂದಂಥ ದಾರಿ ಹೇಗಿದೆ ಅಂತ. ಮನುಷ್ಯ ಕೂಡ ಅದನ್ನು ನೋಡಬೇಕಂತೆ. ಅವನು ಶ್ರೀಮಂತನಾಗಲಿ, ಅಧಿಕಾರ ಬರಲಿ, ಒಳ್ಳೆಯ ಕೆಲಸಗಳಿದ್ದರೆ ಕೂಡ ನಾನು ಹಿಂದೆ ಬಂದಂಥ ದಾರಿ ಹೇಗಿದೆ ಅಂತ ನೋಡುವಂಥ ಪ್ರವೃತ್ತಿ ನಮ್ಮ ಹತ್ರ ಬೆಳೆದ್ರೆ ಅವನು ಸಮಾಜದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ನಾನು ನನ್ನ ಬಾಲ್ಯ ಜೀವನದಲ್ಲಿ ನಾವೇನು ಶ್ರೀಮಂತರಲ್ಲ, ಈಗಲೂ ಶ್ರೀಮಂತ ಏನಲ್ಲ. ಬಾಲ್ಯ ಜೀವನದಲ್ಲಿ ನಾನೇನು ಶ್ರೀಮಂತನಲ್ಲ. ನಾನು ದುರ್ಗಾಪ್ರಸಾದ್ ರೈಗಳು ಎಲ್ಲ ನಾವು ಜೂನಿಯರ್ ಕಾಲೇಜಿಗೆ ಹೋಗ್ತಾ ಇದ್ರು. ಈ ದುರ್ಗಾಪ್ರಸಾದ್ ರೈ ಭಾರಿ ಕೀಟ್ಲೆ ಕೊಡ್ತಾ ಇದ್ರೆ, ನಾನು ಬಜಿ ಪಾಪದ ಹುಡುಗ. ಜತ್ತಪ್ಪ ರೈಗಳು ಹೊಡ್ತದ್ದು ಅವರಿಗೆ, ನನಗೆಲ್ಲ. ನನಗೆ ಹೇಳ್ತಾ ಇದ್ರು, ಅಶೋಕ ನೀನು ಎಡ್ಡೆ ಹುಡುಗಿ ಮಗ, ಅಷ್ಟು ಭಾರಿ ಚಂದ ಇದ್ರು ಮೊದಲು ಜತ್ತಪ್ಪ ರೈ. ನಾನು ಇವತ್ತೇ ನನಗೆ ನೋಡುವಂಥ ಒಂದು ಭಾಗ್ಯ ಅವರನ್ನು. ಆಗ ಭಾರಿ ಚಂದ ಇದ್ರು. ಈಗ
ಆದರೂ ಈ ವರ್ಷಕ್ಕೆ ಅವರು ಈಗ ಚಂದ ಇದ್ದಾರೆ, ಚಂದ ಇಲ್ಲ ಅಂತ ಹೇಳಿದಲ್ಲ ನಾನು. ಈ ವರ್ಷಕ್ಕೆ ಅವರು ಚಂದನೇ ಇದ್ದಾರೆ. ಈ ಹ್ಯಾಸ್ ಮೇಂಟೈನ್ಡ್ ವೆಲ್, ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಕೆಲಸ ಆಗಿದೆ. ನಾವು ನಮ್ಮ ಜೀವನದಲ್ಲಿ ದುಡ್ಡಿದ್ದವರು ತುಂಬ ಜನ ಇರ್ತಾರೆ, ಆದರೂ ಅದನ್ನು ಸಮಾಜಕ್ಕೆ ಕೊಡುವವರು ಅಲ್ಪ ಸ್ವಲ್ಪ ಮಾತ್ರ ಇರುವಂಥದ್ದು. ನಾನೇನು ಶ್ರೀಮಂತನಾಗಿ ಹುಟ್ಟಿದವನಲ್ಲ, ನನ್ನ ತಂದೆ ಕೂಡ ಮಾಸ್ಟರ್ ಆಗಿದ್ದರು, ನಮಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ಕೋಡಿಮಾಡಿ ಶಾಲೆಯಲ್ಲಿ ಮಾಸ್ಟರ್ ಆಗಿದ್ದರು. ಆನಂತರ ನಾನು ಕಂದುಕೊಂಡದ್ದು ಬಂದರೆ ನಾನು ಹಿಂದೆ ಬಂದಂಥ ದಾರಿ ಹೇಗಿದೆ ಅನ್ನೋದನ್ನು ನಾವು ನೋಡಬೇಕಂತ ಅವಶ್ಯಕತೆ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದರಿಂದ ಇವತ್ತು ಕೂಡ ನನ್ನ ಉದ್ಯಮದಲ್ಲಿ ಬಂದ ಒಂದು ಅಂಶವನ್ನು ನಾನು ಬಡವರಿಗಾಗಿ ಇಟ್ಟಿದ್ದೇನೆ. ನಾನು ವರ್ಷಕ್ಕೆ ಒಂದು ಸಲ ಸೀರೆ ವಿತರಣೆ ಮಾಡ್ತೇನೆ. ಅದೊಂದು ಚಿಕ್ಕದ್ರಿಂದ ನಾನು ಆರಂಭ ಮಾಡಿರುವಂಥದ್ದು. ಒಂದು 10-13 ವರ್ಷದ ಹಿಂದೆ ನಮ್ಮ ಮನೆಗೆ ಎಲ್ಲ ದೀಪಾವಳಿ ದಿವಸದಲ್ಲಿ ಬರ್ತಾ ಇದ್ರು. ಅವ್ರಿಗೆ ಅಮ್ಮ ಇಡ್ಲಿ ಮತ್ತು ದೋಸೆ ಎಲ್ಲ ಕೊಡ್ತಾಯಿದ್ರು. ಆಗ ನನಗೆ ಉದ್ಯಮ ಮಾಡಿ ಸ್ವಲ್ಪ ದುಡ್ಡು ಆಯಿತು ನನ್ನ ಹತ್ರ. ಆಗ ನಾನು ಹೇಳಿದೆ, ಇಷ್ಟು ಜನ ಬರ್ತಾರಲ್ಲ, ಒಂಜಿ ಮಾತೆರೆಗಳು ಒಂಜೊಂಜಿ ಸೀರೆ ಕೊರಕ ಅಮ್ಮ ಅಂತ ಹೇಳಿದೆ. ಅದಕ್ಕೆ ಅಮ್ಮ ಹೇಳಿದ್ರು, ಈ ಸೀರೆ ಕೊರಿಯಂಡ ಬರ್ಪಿ ವರ್ಷ ಕಂಡಾಬಟ್ಟೆ ಜನ ಬರೋ ಉಲ್ಪಾಡ್ದು ಕೊರ್ಪ ಅಂತ ಹೇಳಿದ್ರು. ನಾನು ಅದನ್ನು ಓವರ್ ರೂಲ್ ಮಾಡಿ ಒಂದು 50-100 ಸೀರೆ ತಂದು ಅವರಿಗೆಲ್ಲ ಕೊಟ್ಟೆ. ಬರೋ ವರ್ಷ ಅಮ್ಮ ಕೇಳಿದ್ರು, ಈ ವರ್ಷ 250 ಜನ ಬರ್ಪೇರು, ಹೆಚ್ಚಿನ ಅಲ್ಪ ಏನಾರ್ದು ಕೊರ್ರೆ ಸಾಧ್ಯ ಹೆಚ್ಚಿ, ಈ ಕೊಣದು ಕೊರಪಣ ಈ ಕೊರಡು ಈ ಜನ ಉಂತಾವಣ ಎಡ್ಡೆ ಇಡೆಗೆ ಅಂತ. ನಾನು ಇನ್ನೊಂದು ಹೆಜ್ಜೆ ಹೋಗಿ 250-300 ಸೀರೆ ಕೊಡಲಿಕ್ಕೆ ಶುರು ಮಾಡಿದ್ದೆ. ಅದು ಬಂದು ಕಳೆದ ಸಲ ನಾವು 63,500 ಜನರಿಗೆ ಸೀರೆ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಈ ವರ್ಷ ನಾವು 75,000 ಜನರಿಗೆ ಸೀರೆ ಕೊಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ವಿ. ಆದರೆ ಒಂದು ವಿಚಾರ, ದೇವರು ನನಗೆ ಎಲ್ಲಿ ಕಡಿಮೆ ಮಾಡಿಲ್ಲ. ಆ ಸೀರೆ ಕೊಡುವಂಥ ವ್ಯವಸ್ಥೆಗೆ ದೇವರು ನನಗೆ ಇವತ್ತಿನವನಿಗೆ ಕರುಣಿಸಿಕೊಂಡು ಬಂದಿದ್ದಾರೆ. ನಾನು ಅದಕ್ಕೆ 3.5-4 ಕೋಟಿ ರೂಪಾಯಿ ಖರ್ಚು ಮಾಡಬೇಕು. ತಿಂಗಳಿಗೆ 30 ಲಕ್ಷ ರೂಪಾಯಿಯನ್ನು ಬರೀ ಈ ಸೀರೆಗೆ ನಾನು ಇಡಬೇಕು. ಆದರೆ ಇವತ್ತಿನವರೆಗೆ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡೋದು, ಇನ್ನು ಮುಂದೇನೂ ಶಕ್ತಿ ಕೊಡಪ್ಪ, ಎಲ್ಲಾದರೂ ಇದನ್ನು ನಿಲ್ಲಿಸುವಂತೆ ಮಾಡಬೇಡ, ಬದುಕಿ ಜೀವನ ಇರುವವರೆಗೆ ಅದನ್ನು ಕೊಡಲಿಕ್ಕೆ ನಮಗೆ ಶಕ್ತಿ ಕೊಡುವಂತೆ ನಾನು ಪ್ರಾರ್ಥನೆ ಮಾಡ್ತೇನೆ. ಇದನ್ನು ಯಾಕೆ ಉಲ್ಲೇಖ ಮಾಡಿದ್ದೀನಿ ಅಂತ ಹೇಳಿದರೆ, ನಾನು ಮಾಡುವಂಥ ದೊಡ್ಡ ಕೆಲಸಗಳೆಲ್ಲ ಈ ದೇಶದಲ್ಲಿ ಎಷ್ಟೆಷ್ಟೋ ಜನ ಎಷ್ಟೆಷ್ಟೋ ದೊಡ್ಡ ದೊಡ್ಡ ದಾನಿಗಳಿದ್ದಾರೆ. ಇದನ್ನು ಯಾಕೆ ಇಲ್ಲಿ ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ, ನಾವು ಒಂದು ಅಂಶವನ್ನು ಸಮಾಜಕ್ಕೆ ಕೊಟ್ಟರೆ ನಮಗೆ ದೇವರು ಇನ್ನೊಂದು ಕಡೆಯಿಂದ ಕೊಡ್ತಾ ಇರ್ತಾರೆ ಅನ್ನುವ ಉದ್ದೇಶದಿಂದ ನಾನು ಇಲ್ಲಿ ಉಲ್ಲೇಖ ಮಾಡಿದೆ. ಇವತ್ತು ಒಳ್ಳೆಯ ಕಾರ್ಯಕ್ರಮ, ನನಗೆ ತುಂಬ ಕಾರ್ಯಕ್ರಮಕ್ಕೆ ಹೋಗಲಿಕ್ಕಿದೆ. ಇವತ್ತು ನಮ್ಮ ದುರ್ಗಾ ಪ್ರಸಾದ್ ರೈಗಳು ಮತ್ತು ನಮ್ಮ ಕಾರ್ಯಾಧ್ಯಕ್ಷರು ನನಗೆ ಜೋರು ಮಾಡಿದರು, ಅದಾದ ಈರನ್ನು ಏತು ಸರ್ತಿಲೆಪ್ಪಣೆ, ಇಲ್ಲಿ ಸ್ವಲ್ಪ ಕೋಪ. ಲಾಸ್ಟ್ ಟೈಮ್ ಒಮ್ಮೆ ಕರೆಯುವಾಗ ನನಗೆ ಬರಲಿಕ್ಕೆ ಆಗಲಿಲ್ಲ. ನಾವು ಎಷ್ಟು ಸಲ ಕರೆಯುವುದು ನಿಮ್ಮನ್ನು, ನೀವು ಇಲ್ಲಿ ನೀವು ಅಧ್ಯಕ್ಷರು, ನಾನು ಕಾರ್ಯಾಧ್ಯಕ್ಷ, ನೀವು ಶಾಲೆಗೆ ಬರಬೇಕು ಅಂತ. KPSC ಮಾದರಿಯ ಶಾಲೆ ಬಹುಶಃ ಇಲ್ಲಿಗೆ ಬಂದಿರೋದು ನಮ್ಮೆಲ್ಲರ ಭಾಗ್ಯ. KPSC ಮಾದರಿಯ ಶಾಲೆ ಎಲ್ಲಿಯೂ ಸಿಗುವುದಿಲ್ಲ. ನಮಗೂ ಕೂಡ ಅತ್ಯಂತ ಹೆಮ್ಮೆ. ಒಂದು 500-550 ಮಕ್ಕಳು ಇದ್ದಾರೆ ಅಂತ ಹೇಳಿದರೆ, ಕೆಯ್ಯೂರಲ್ಲಿ ಒಂದು KPSC ಮಾದರಿ ಇದೆ, ಇಲ್ಲೊಂದು KPSC ಮಾದರಿ, 2 ಶಾಲೆಗಳು ಈ ಭಾಗದಲ್ಲಿ ಇರಬೇಕು. PMC 1-2 ಶಾಲೆಗಳು ನಮಗೆ ಇದೆ. ಈ ವರ್ಷ ಕೂಡ ಒಂದು PMC ಶಾಲೆ ಆಗಿದೆ. ಸರ್ಕಾರ ಕೂಡ ಒಂದು 2,500 ಕೋಟಿ ರೂಪಾಯಿ 3,000 ಕೋಟಿ ರೂಪಾಯಿವರೆಗೆ ವೆಚ್ಚ ಮಾಡಿ 2 ಪಂಚಾಯತಿಗಳಿಗೆ, ತಪ್ಪಿದರೆ 3 ಪಂಚಾಯತಿಗಳಿಗೆ ಒಂದು PMC ಶಾಲೆಯನ್ನು ಮಾಡಬೇಕು ಅಂತ ಇದ್ದೇವೆ. ನಂದು ಆಸೆ ಇತ್ತು, ನಮ್ಮದು ಸಮಾಜದ ಆಸಕ್ತಿ ಮತ್ತು ಸಮಾಜದ ವಿಚಾರಗಳು ಅದೇ ರೀತಿ ಇದೆ. ಯಾಕಂತ ಹೇಳಿದ್ರೆ ಯಾವ ವಿದ್ಯಾರ್ಥಿ ಕೂಡ ಇಂಗ್ಲೀಷ್ ಮಾಧ್ಯಮದಿಂದ ವಂಚಿತರಾಗಬಾರ್ದು. ಆ ರೀತಿಯಲ್ಲಿ 3 ಗ್ರಾಮಕ್ಕೆ ಒಂದು KPSC ಶಾಲೆಯನ್ನು ಮಾಡಿದರೆ ಬಹುಶಃ ಬಡವರ ಮಕ್ಕಳಿಗೂ ಕೂಡ ಕ್ವಾಲಿಟಿ ಎಜುಕೇಷನ್ ಸಿಗುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಆಗ್ಬೋದು ಅಂತ ನಮ್ಮ ಕಲ್ಪನೆ. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಕೆಲಸ ಮಾಡ್ತಾ ಇದೆ. ಇವತ್ತು ಒಳ್ಳೆಯ ಕಾರ್ಯಕ್ರಮ. ನಾನು ಹೆಚ್ಚೇನು ಮಾತಾಡಿದರೆ ತುಂಬ ಮಾತಾಡಿ ಹೋಗ್ತದೆ. ದುರ್ಗಣ್ಣ, ನಮ್ಮ ಜತ್ತಪರೈಗಳಿಗೆ ಒಂದು ಸನ್ಮಾನ ಮಾಡುವಂಥ ಭಾಗ್ಯ ನಮಗೆ ಸಿಕ್ಕಿದೆ. ನಾನು ಆರ್ಟ್ಸಲ್ಲಿ ಹೋಗ್ತಾಯಿದ್ದೆ, ಮಾಸ್ಟ್ರು ನಾನು ಕಾಮರ್ಸಲ್ಲಿ ಓದ್ತಾ ಇದ್ದೆ. ಆರ್ಟ್ಸಲ್ಲಿ ಪಾಠ ಹೇಳ್ತಾ ಇದ್ರು. ಒಂದು ಒಳ್ಳೆಯ ಕಾರ್ಯಕ್ರಮ. ಗುರುಗಳು ನನಗೆ ಒಮ್ಮೊಮ್ಮೆ ಹೇಳ್ತಾ ಇದ್ರು. ನಾನು ಜೂನಿಯರ್ ಕಾಲೇಜಲ್ಲಿ ಆಗಲೇ ಸೆಕ್ರೆಟರಿ ಆಗಿದೆ.
ಆಗ ಸ್ವಲ್ಪ ಹೇಳ್ತಿದ್ರು ಅದು ಮಾಡಬೇಕು, ನಮಗೆಲ್ಲ ಬುದ್ಧಿವಾದವನ್ನು ಹೇಳ್ತಾ ನಮ್ಮ ಇಲ್ಲಿವರೆಗೆ ಬೆಳವಣಿಗೆಗೆ ಆಗಲೇ ನಮಗೆ ಯಾರಾದರೂ ಬುದ್ಧಿ ಹೇಳದಿದ್ದರೆ, ನಮ್ಮ ಸುತ್ತಮುತ್ತಲಿನ ಜನ ಸರಿ ಇದ್ದರೆ ಆ ವ್ಯಕ್ತಿ ಮುಂದೆ ಬರ್ತಾರಂತೆ. ನಾವು ಸ್ವಲ್ಪ ತುಂಟತನ ಮಾಡಿದರೂ ನಮ್ಮ ದಾರಿಯನ್ನು ನಾವು ಬಿಟ್ಟಿಲ್ಲ ಮಾಸ್ಟರ್, ಹಾಗೆ ದಾರಿ ಮುಟ್ಟಿಕೊಂಡು ಇಲ್ಲಿವರೆಗೆ ಮುಟ್ಟಿದ್ದೇವೆ. ಅದಕ್ಕೆ ನಿಮ್ಮ ಆಶೀರ್ವಾದ, ಜನರ ಸಹಕಾರ ಅದೆಲ್ಲ ಕೊಟ್ಟಿದ್ದೀರಿ. ಇವತ್ತು ಶಾಸಕನಾಗಿ ನಾನು ಇಲ್ಲಿ ನಿಮ್ಮ ಎದುರು ನಿಂತು ಮಾತಾಡಲಿಕ್ಕೆ ನಿಮ್ಮೆಲ್ಲ ಆಶೀರ್ವಾದದಿಂದ ಆಗಿದೆ. ಪುತ್ತೂರಿನ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಒಂದಷ್ಟು ಉದ್ಯಮಗಳು ಪುತ್ತೂರಿಗೆ ಬರಬೇಕು. ಜನ ತುಂಬ ಮಕ್ಕಳು ಪ್ರತಿ ವರ್ಷ ಬೇರೆ ಬೇರೆ ಶಾಲೆಗಳಿಂದ ವಿದ್ಯಾಭ್ಯಾಸ ಮಾಡಿ ಹೊರಗೆ ಬರ್ತಾರೆ. ಅವರ ಕೈಗೆ ಕೆಲಸ ಕೊಡುವಂಥ ಕೆಲಸಗಳು ಆಗಬೇಕು. ಇವತ್ತು ಬ್ಯಾಂಗ್ಳೂರು, ಮುಂಬೈ, ಬೇರೆ ಬೇರೆ ಕಡೆಗೆ ಒಂದಷ್ಟು ಜನ ಬೇರೆ ದೇಶಗಳಿಗೆ ಕೆಲಸ ಹುಡುಕೊಂಡು ಹೋಗ್ತಾರೆ. ಕೆಲಸ ಬೇರೆ ದೇಶದಲ್ಲಿ ಮಾಡಿ 10 ವರ್ಷ 15 ವರ್ಷ ಕೆಲಸ ಮಾಡಿ ಅವರು ವಾಪಸ್ ಬರಲಿಕ್ಕೆ ಬಂದಾಗ ಅವರಿಗೆ ಇಲ್ಲಿನ ವ್ಯವಸ್ಥೆಗಳನ್ನು ಜೋಡಣೆ ಮಾಡಲಿಕ್ಕೆ ಅವರಿಗೆ ಆಗೋದಿಲ್ಲ. ಅಂದರೆ ಅಲ್ಲಿ ಸಿಸ್ಟಮೆಟಿಕ್ ಆಗಿ ಕೆಲಸ ಮಾಡ್ತಾರೆ, ಇಲ್ಲಾಂದರೆ ಟೈಮಿಂಗು ಬಾಕಿದ್ದು ವ್ಯವಸ್ಥೆಗಳಿಗೆ ಅವರು ಇಲ್ಲಿ ಯಾವ ಕೆಲಸಕ್ಕೆ ಜೋಡಣೆ ಆಗಬೇಕು ಅಂತ ಅವರಿಗೆ ಮಾಡಲಿಕ್ಕೇ ಕಷ್ಟ ಆಗ್ತದೆ. ಅದರಿಂದ ನಮ್ಮ ಊರಲ್ಲೇ ಉದ್ಯಮಗಳು ಬಂದರೆ 100-200 ತೆಂಗಿನ ಗಿಡ ಇದ್ದರೆ, ಅಡಿಕೆ ಗಿಡ ಇದ್ದರೆ ಅದನ್ನು ನೋಡಿಕೊಂಡು ತಂದೆ ತಾಯಿಯನ್ನು ಮಧ್ಯ ದಾರಿಯಲ್ಲಿ ಹಾಕದೆ ಒಂದು ಕಡೆ ತಂದೆ ತಾಯಿಯನ್ನು ನೋಡ್ಬೋದು, ಒಂದು ಕುಟುಂಬ ಸಂಸಾರ ಸಾಗಿಸ್ಬೋದು. ಇಲ್ಲೊಂದು ಕೆಲಸಗಳು ಸಿಕ್ಕಿದ್ರೆ ಬಹುಶಃ ಅವರಿಗೆ ಒಳ್ಳೆಯ ಜೀವನವನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಂತಾಗ್ತದೆ. ಅದರಿಂದ ಉದ್ಯಮಗಳು ಬರುವ ದೃಷ್ಟಿಯಿಂದ ಅದಕ್ಕೆ ಹೆಚ್ಚು ಒತ್ತಿಯನ್ನು ನಾವು ಕೊಡ್ತಾ ಇದ್ವಿ. ಈಗಾಗಲೇ KMF ನಮ್ಮ ಪುತ್ತೂರಿಗೆ ಬರುವಂಥದ್ದಾಗಿದೆ. ಜೊತೆಯಲ್ಲಿ ಎಲ್ರಿಗೂ ಕುಡಿಯೋ ನೀರಿಗಾಗಿ 1010 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಇನ್ನು 15 ತಿಂಗಳಲ್ಲಿ ಈಗಲೇ ಕಾಮಗಾರಿ ಸ್ಟಾರ್ಟ್ ಆಗಿದೆ. ಎಲ್ರಿಗೂ ಫಿಲ್ಟರ್ಡ್ ಡ್ರಿಂಕಿಂಗ್ ವಾಟರ್ ಅಂದರೆ ಕುಡಿಯುವ ನೀರಿಗೆ ಆದ್ಯತೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಪುತ್ತೂರಿನ ಅಭಿವೃದ್ಧಿಗೆ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನೀವು ಕೂಡ ಹಾಗೆ ಅಶೋಕ್ ರೈ, ಕಾಂಗ್ರೆಸ್, BJP ನಾವು ಓಟ್ ಹಾಕಿದ್ದೇವಾ ಹಾಕ್ಲಿಲ್ವಾ ಅಂತ ತಿಳ್ಕೊಳ್ಬೇಡಿ ಬಂಧುಗಳು. ಶಾಸಕನಾದ ಮೇಲೆ ನಾನು ಎಲ್ರಿಗೂ ಶಾಸಕ, ನಮ್ಮ ಪಕ್ಷಕ್ಕೂ ನಾನು ಶಾಸಕ, ಬಾಕಿ ಎಲ್ರಿಗೂ ನಾನು ಶಾಸಕ. ಆದ್ದರಿಂದ ನಿಮ್ದೇನಾದರೂ ಅಕ್ರಮ ಸಕ್ರಮ 94C ಏನಾದರೂ ನನ್ನ ಹತ್ರ ಕೆಲಸಗಳಿದ್ರೆ ದಯಮಾಡಿ ಯಾವುದೇ ಮುಜುಗರ ಇರಲದೆ ನನ್ನ ಹತ್ರ ಬನ್ನಿ. ಪ್ರಾಮಾಣಿಕ ರೀತಿಯಲ್ಲಿ ಆ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳುತ್ತಾ, ನನಗೆಲ್ಲ ಇಲ್ಲಿ ಕರೆದು ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಗುರುಗಳಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಜೊತೆಯಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗುವಂಥ ಈ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ಲರಿಗೂ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಇವರಿಗೆ ಇನ್ನು ಹಲವಾರು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸುವುದರಿಂದ ಈ ಕಾರ್ಯಕ್ರಮದಿಂದ ತುರ್ತಾಗಿ ತೆರಳಲಿಕ್ಕಿದ್ದಾರೆ. ಗೌರವಾನ್ವಿತ ಶ್ರೀ ಜತ್ತಪ್ರಯ್ಯವರು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ಮಾತೆರೆಗಳ ಬೊಡ್ಡಲದ ಇಂಜಿನ ಸೊಲ್ಮೇಲು ಏನಾನ ಈ ಇಂಚ ಒಂಜಿ ಸಂದರ್ಭವನ್ನು ಒದಗಿಸಿಕೋರ್ನ ಮುಲ್ಪದ ಈ ಹಿರಿಯ ವಿದ್ಯಾರ್ಥಿಗಳ ಸಂಘ ಅಂಚನೆ ಅಕ್ಕಲ್ನ ಸ್ನೇಹಿತರು ಊರದಕ್ಕಲು ಒಂಜಿ ಸುಸಂದರ್ಭ ಎಂಕ್ ಒದಗಿಸಕೊಟ್ನ ಗುರು ಶಿಷ್ಯರನ್ನ ಒಂಜಿ ಪರಸ್ಪರ ಗೌರವಿಸನಂಜನ ಕಾರ್ಯಕ್ರಮ. ಕ್ಷಮೆಲ್ಪಳ್ಳಿ ತುಳು ಭಾಷೆಯನ್ನವೇ ಆಂಡ ಐಟ್ ಪನೀತಿನ ನಾಳೆಗೆ ಮಗುರ್ನೆ ಕಡಮ್ಮೆ ಅಂಚಾದೇನು ಕನ್ನಡ ವಿರಪೋಗ್ಯಾತಿ. ಇಂಥ ಒಂದು ಕಾರ್ಯಕ್ರಮ ಹಳೆ ವಿದ್ಯಾರ್ಥಿ ಸಂಘದ ಹೆಸರಿನಲ್ಲಿ ನಡೆಯುವಂಥದ್ದು ತುಂಬ ಅಪರೂಪ. ಅದು ಇಲ್ಲಿ ನಡೀತಾ ಇದೆ. ಅದಕ್ಕೆ ನನ್ನ ತುಂಬು ಹೃದಯದ ಶುಭಾಶಯಗಳು. ಈ ಹಳೆ ವಿದ್ಯಾರ್ಥಿ ಸಂಘ ಮುಂದೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಈ ಸಂಸ್ಥೆಯನ್ನು ಇನ್ನಷ್ಟು ಹೆಚ್ಚು ಭದ್ರವಾಗಿ ಬೆಳೆಸಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ನನ್ನ ಸದಾಶಯವನ್ನು ಆಶಿಸ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ಹಳೆಯ ವಿದ್ಯಾರ್ಥಿಗಳು ಇಂಥ ಒಂದು ಸಂದರ್ಭವನ್ನು ನನಗೆ ಒದಗಿಸಿಕೊಟ್ಟಿದ್ದೀರಿ. ಇದು ನಿಜವಾಗಿಯೂ ನನ್ನ ಭಾಗ್ಯ. ಅಂತಿಮ ಈ ಮೈಲ್ ರೇಸ್ನಲ್ಲಿ ಅಂತಿಮ ಸುತ್ತುಂಟು. 1500 ಮೀಟರು ಓಡಬೇಕು.
ಕಡೆಗೆ 1450 ಮೀಟರ್ ಆದ ಮೇಲಿನ 50 ಮೀಟರ್ ಉಂಟಲ್ಲ, ಅದು ಸ್ವಲ್ಪ ಕಷ್ಟದ್ದು. ಆ ಹಂತದಲ್ಲಿ ನಾನಿದ್ದೇನೆ ಈಗ, ಕಡೇ ಹಂತದ ಕಷ್ಟದ ಹಂತದಲ್ಲಿ. ಅಂಥ ಸಂದರ್ಭದಲ್ಲಿ ಒದಗಿಸಿ ನನಗೆ ಈ ರೀತಿಯ ಒಂದು ಸನ್ಮಾನವನ್ನು ಮಾಡುವ ಯೋಗವನ್ನು ಒದಗಿಸಿಕೊಟ್ಟ ನಿಮಗೆ ನಾನು ನನ್ನ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಮತ್ತು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಹಳೆ ವಿದ್ಯಾರ್ಥಿ ಸಂಘ ಮತ್ತು ಈ ಸಂಸ್ಥೆ ಉದ್ಧಾರವಾಗಲಿ ಅಂತೇಳಿ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಹಾಗೂ ಗೌರವಾನ್ವಿತ ಶ್ರೀ ಪುರಂದರ್ ಅವರು ಕುಮ್ರದ ಹೊತ್ತಿಗೆ ಸುಪೊಂಡೊಂದು ಅವೇಲೆ ಕೊನೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನ ರಕ್ಷಿತ್ ರೈ ಅವೇಲೆ ದುರ್ಗಾಪ್ರಸಾದ್ ಮಕ್ಕಳಿನ ಮಾತೊಂದೊಂದೊಂದು ನಮ್ಮ ಶಾಸಕರು ನಮ್ಮ ಮಾಸ್ಟರ್ಲಿರು ಜತ್ತಪ್ರೈ ಆರು ಬಾರಿ ತುಂಬದ ವಿದ್ಯಾವಂತ ಎಂಕ್ಲ ಕಲ್ಪೈನಂಚಿನ ಎಂಕ ಕಲ್ಪತಿಜೇರು ಆಂಡ ಈ ಶಾಲೆದ ಪ್ರಿನ್ಸಿಪಾಲ್ ಆಯ್ನಂಚಿನ ಆರೇನ ಸಂಬಂಧೊಂದು ಎಂಕ್ಲ ಈ ಮುಳು ಹಳೆ ವಿದ್ಯಾರ್ಥಿ ಏನತ್ತು ಆಂಡಲ್ಲ ಎಂಕ ಮುಳು ಹಳೆ ವಿದ್ಯಾರ್ಥಿ ಅಂಡ ದುಂಬ ಒಂಚೂರು ಬಂಗ ಎತ್ತಲು ಅಪ್ಪ ಕಲ್ಪೇರ ಒಂಚೂರು ಕಷ್ಟ ಅಂಡು ಅಂಚಾದ ಅಣೆಮಟ್ಟ ದುಂಬ ಉಪಾಯ ಆತಜಿ ಆಂಡಲ್ಲ ನಮ್ಮ ಜೋಕುಲು ಈ ಶಾಲೆದ ಹಳೆ ವಿದ್ಯಾರ್ಥಿ ಅಂಚಾದಿ ಪುನಗ ಇಂಚಿನ ಕ್ರೀಡಾಕೂಟ ಮಾತ ಮಲ್ಪಣ ಒಂಜಿ ನಂಗೆ ಈ ಶಾಲೆಡ ಆಪಣಂಚಿನ ಕ್ರೀಡಾಕೂಟ ಬಾರಿ ಒಂದು ಹೆಮ್ಮೆದ ವಿಷಯ ಮಾತೆರ್ಲ ಜೋಕುಲೊಂಜಿ ಗೊಬ್ಬರ ತುಣಗ ನಂಗೆ ಒಂಜಿ ಬಾರಿ ಖುಷಿ ಆದ ಇಪ್ಪುಂಡು ದುಂಬು ಎಂಕ್ಲೆ ಮಾತ ಗೊಬ್ಬರ ಇತ್ತಂಡು ಆಂಡ ಗೊಬ್ಬರ ಅವಕಾಶ ಎಂಕ್ಲೆಗೆ ಅಪ್ಪಗ ಇಜ್ಜಾಂಡು ಒಂಚೂರು ಬಂಗೋಡಿತ್ತ ಅಂಚಾದ ಗೊಬ್ಬರ ಪಾರ ಅವೊಂದು ಇಜ್ಜಾಂಡು ಅಂಚಾದಿ ಪುಣ ಇತ್ತೆ ಪೂರ ಜೋಕುಲಿಗೆಲ್ಲ ಗೊಬ್ಬರ ಒಂಜಿ ಅವಕಾಶ ಉಂಡು ಅವೇಲೆ ಕೊನೆ ಈ ಶಾಲೆಡು ಎಡ್ಡೆ ಕೆಲಸ ಮಲ್ತನಂಚಿನ ಮಾತ ಈ ನನ್ನ ಸಂಘ ಸಂಸ್ಥೆ ಮಾತೆರಗಳ ಏನು ಶುಭ ಸಂದು ಎನ್ನೆರಡು ಪಾತ್ರೆಗಳು ಉಂಟು. ನಂಚಿನ ಶ್ರೀ ಕುಯ್ಯಾರ್ ಪುರಂದರ ಎಂಬರಿಗೆ ಅರುಣ್ ರೈ ಬಿಜಲ ಬೇರೆ ವೀಲ್ಯ ಕುರಿದು ಅರೇನೆ ಗೌರವಿಸೋಡು ಪಣದು ವಿನಂತಿ ಮಂತೊಂದುಲ್ಲ. ಅಂಚನೆ ಈ ಕಾರ್ಯಕ್ರಮಡು ಪಾಲ್ಪಡಿನಂಚಿನ ಶ್ರೀ ಮೋನಪ್ಪ ಪೂಜಾರಿ ಕೆ ಬಡಕೋಡಿ ಬೆರೆಗೆ ಶ್ರೀ ಪದ್ಮನಾಭ ರೈ ಬೇರೆ ವೀಲ್ಯ ಕುರಿದು ಕಾರ್ಯಕ್ರಮದ ಗೌರವವನ್ನು ಸಲ್ಲಿಸುವುದು ಪಣದ ವಿನಂತಿ ಮಲ್ತೊಂದುಲ್ಲ. ಶ್ರೀ ಶ್ರೀ ಕೃಜಮಾರ ಬೆರೆಗೆ ಕುಂಬರ ದುರ್ಗಾಪ್ರಸಾದ್ ರೈ ಬೆರೆದು ವೀಲ್ಯ ಕುರಿದು ಗೌರವ ಅರ್ಪಣೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕುಂಬ್ರ ಬುಕ್ಕ ಹಿರಿಯ ವಿದ್ಯಾರ್ಥಿ ಸಂಘ ಕುಂಬ್ರ ದೆತ್ತ ಮುತಾಲಿಕೆಡಿನಿ ಬಾಂದಲಪುಡು ಕುಸಾಲ್ದ ಗೊಬ್ಬುಲು ಪನ್ಪನೊಂಜಿ ಪೊರ್ಲುದ ಕಾರ್ಯಕ್ರಮ ನಡತೊಂದುಂಡು. ಇತ್ತೆ ತಾನೇ ಈ ಒಂಜಿ ಕಾರ್ಯಕ್ರಮಡು ನಮ್ಮ ಪುತ್ತೂರದ ಸನ್ಮಾನ ಶಾಸಕರೇನಿಂಚಿನ ಅಶೋಕ್ ಕುಮಾರ್ ರೈಕಲ್ ಬರ್ತದೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ನಂಗೆ ಪೂರ ಶುಭ ಹಾರೈಕೆ ಮಂತ್ ಬೋದಿರಿ. ಇನ್ನಿತೈ ವೇದಿಕಡಿಪ್ಪನ ಮಾಂತ ಗಣ್ಯರಂಚನೆ ಮುಲ್ಪ ಸೇರಿದ ಮಾಂತ ಬಂಧುಲೆಗ್ಲ ಕುಡರ ಸೊಲ್ಮೆ ಸಂದ ಒಂದು ಹಿರಿಯ ವಿದ್ಯಾರ್ಥಿ ಸಂಘದ ಒಂಜಿ ಬಾರಿ ಪೊರ್ಲುದ ಕಾರ್ಯಕ್ರಮ ಈ ಬಾಂದಲಪುಡು ಈ ಒಂದು ಶಾಲೆದ ಈ ಒಂಜಿ ಆಟದ ಮೈದಾನ ನಡಪಣೆ ಮಾಡಿದೆ ಖುಷಿ ಆವೊಂದುಂಡು. ಇಂಚಿತಿ ಒಂಜಾತೆ ಕಾರ್ಯಕ್ರಮ ನನಳ ಮೂಡ್ತು ಬರಡೆ ಹಿರಿಯ ವಿದ್ಯಾರ್ಥಿಗಳಿಗೆ ಇಂಚಿತಿ ಕಾರ್ಯಕ್ರಮಡು ಭಾಗವಹಿಸನಂಚಿನ ಅವಕಾಶ ಮಲ್ತುಗೊರ್ನೆಗ್ಲ ಅಂಚನೆ ಈ ಒಂಜಿ ಅವಕಾಶ ಮಲ್ತುಗೊರ್ನ ಮಾಂತೆರೆಗ್ಲ ಯಾನೆ ಸೊಲ್ಮೆ ಸಂದ ಒಂದುಲ್ಲೆ. ನಮಸ್ಕಾರ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇದರ ವತಿಯಿಂದ ಇವತ್ತು ನಾವು ಹಿರಿಯ ವಿದ್ಯಾರ್ಥಿಗಳ ಒಂದು ಬಾಂದಲಪ್ಪು ಕುಸಲ್ದ ಗೊಬ್ಬುಗಳು 2024 ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಮಗೆ ನಮ್ಮ ಸ್ಕೂಲಿಂದ ಯಾರು ಕಲಿತು ಹೊರಗಡೆ ಹೋಗಿದ್ದಾರೆ, ಯಾರು ಈ ಸ್ಕೂಲ್ನಲ್ಲಿ ತುಂಬ ತಮ್ಮ ಜೀವನದಲ್ಲಿ ಎಷ್ಟು ಎಂಜಾಯ್ಮೆಂಟ್ ಖುಷಿಯನ್ನು ಪಟ್ಟಿದ್ದಾರೆ ಅದನ್ನು ಪುನಃ ಮರುಕಳಿಸುವಂಥ ವಿಚಾರಗಳು ಇದರಲ್ಲಿ ಆಗಬೇಕು ಅಂತ ಹೇಳೊಂದು ವಿಚಾರವನ್ನು ಇಟ್ಟುಕೊಂಡು ನಮ್ಮ ಅಧ್ಯಕ್ಷರಾಗಿರುವಂಥ ಉಮೇಶ್ ಕುಮಾರ್ ಇವರ ನೇತೃತ್ವದಲ್ಲಿ ಇವತ್ತೊಂದು ಹಿರಿಯ ವಿದ್ಯಾರ್ಥಿ ಸಂಘವನ್ನು ಕಟ್ಟಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ಇವತ್ತು ನಾವು ಜೀವನದಲ್ಲಿ ಬೇರೆ ಬೇರೆ ಹಂತದಲ್ಲಿ ನಮ್ಮ ಜೀವನವನ್ನು ಸಾಗಿಸಿದ್ದೇವೆ. ಆದರೆ ನಾವು ನಮ್ಮ ಬಾಲ್ಯದ ಜೀವನದಲ್ಲಿ ಖುಷಿ ಪಟ್ಟಷ್ಟು ಎಲ್ಲಿ ಪಡಲಿಲ್ಲ. ಯಾಕೆಂದರೆ ನಮ್ಮ ಸ್ನೇಹಿತರು,
ನಾವು ಆಟ ಆಡಿದ ವಿಚಾರ, ನಾವು ಏನೆಲ್ಲ ತುಂಟತನವನ್ನೆಲ್ಲ ಮಾಡಿದ್ದೇವೆ ಆ ವಿಚಾರ ಎಲ್ಲ ಆ ಬಾಲ್ಯದ ಜೀವನದಲ್ಲಿ ಹೆಚ್ಚಾಗಿರುವಂಥದ್ದು. ಮತ್ತು ನಮಗೆ ಜವಾಬ್ದಾರಿ ಸಿಕ್ಕಿದ ಮೇಲೆ ನಮಗೆ ಆ ತುಂಟತನ ಎಲ್ಲ ಕಡಿಮೆ ಆಗ್ತದೆ. ನಾನು ಕೂಡ ಇಲ್ಲಿ ಒಂದು ಚಿಕ್ಕ ತುಂಟನಾಗಿ ಬೆಳೆದವ. ನಮ್ಮ ಹಿರಿಯರಾಗಿರುವಂಥವರೆಲ್ಲ ಇಲ್ಲಿ ದೊಡ್ಡ ದೊಡ್ಡ ಕಲಾವಿದರಾಗಿ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಗಳು. ನಾವು ಒಂದು ನಮ್ಮ ಜೀವನದಲ್ಲಿ ನಮ್ಮ ಶಾಲೆ ಅಂತ ಹೇಳುವಂಥ ವಿಚಾರವನ್ನು ಇಟ್ಟುಕೊಂಡ್ರೆ ನಮಗೊಂದಿದು ದೇವಸ್ಥಾನ ಇದ್ದಾಗೆ. ಇಲ್ಲಿ ಯಾವುದೇ ಧರ್ಮ ಇಲ್ಲ, ಯಾವುದೇ ಜಾತಿ ಇಲ್ಲ, ಯಾವುದೇ ಮತ ಇಲ್ಲ, ಯಾವುದೇ ರಾಜಕೀಯ ಇಲ್ಲ. ಇಲ್ಲಿ ನಾವು ಗುರುಗಳನ್ನು ದೇವರಾಗಿ ಪೂಜಿಸುವಂಥ ವಿಚಾರ ಇರುವಂಥದ್ದು. ನಾವು ಚಿಕ್ಕವರಾಗಿ ಇಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಇರುವಂಥ ಸಂದರ್ಭದಲ್ಲಿ ನಾವು ಪೆಟ್ಟು ತಿನ್ನುವಾಗ ಆ ಗುರುಗಳಲ್ಲಿ ನಮಗೆ ಕೋಪ ಜಾಸ್ತಿ ಇರ್ತದೆ. ಅವರು 2 ಪೆಟ್ಟು ಕೊಟ್ಟರು, ಅವರು 2 ಗುದ್ದಿದ್ರು ಅಂತ ಹೇಳುವಂಥ ವಿಚಾರ ಎಲ್ಲ ಬರ್ತದೆ. ಆದರೆ ಹಿಂದೆ ತಿರುಗಿ ನೋಡಿ, ನಾವು ಮುಂದೆ ಮುಂದೆ ಬೆಳೀತಾ ಹೋದಾಗ ಹಿಂದೆ ತಿರುಗಿ ನೋಡುವಾಗ ನಮ್ಮ ಬೆಳವಣಿಗೆಯಲ್ಲಿ ಆ ಪೆಟ್ಟು ಭಾರಿ ಪೂರಕವಾಗಿರುವಂಥ ವಿಚಾರ ಇರ್ತದೆ. ಯಾಕೆಂದರೆ 2 ಪೆಟ್ಟು ತಿಂದ ಮೇಲೆ ನಾವು ಸರಿಯಾಗುವಂಥ ವಿಚಾರಗಳೆಲ್ಲ ಅಲ್ಲಿ ಬರ್ತಾ ಇರ್ತದೆ. ಹಾಗಾಗಿ ನಾವು ನಮ್ಮ ಜೀವನವನ್ನು ಎಷ್ಟು ಮೇಲಕ್ಕೆ ಏರಿಸ್ತಾ ಹೋಗ್ತೇವ ಅಷ್ಟು ಹಿಂದೆ ನೋಡುವಾಗ ನಮ್ಮ ಶಾಲೆ ಒಂದು, ನಮ್ಮ ದೇವಸ್ಥಾನ ಒಂದು ಹಿಂದೆ ಇರ್ತದೆ. ಅದನ್ನು ಸ್ವಲ್ಪ ನೋಡುವ ರೀತಿಯಲ್ಲಿ ಎಲ್ಲರೂ ನಮ್ಮ ಊರಿನವರು, ನಾವು ಇಲ್ಲಿ ಯಾರೆಲ್ಲ ಕಲ್ತಿದ್ದೇವೋ ಅವರೆಲ್ಲ ನಮ್ಮ ಜೀವನದಲ್ಲಿ ವರ್ಷಕ್ಕೆ 1 ಬಾರಿಯಾದರೂ ನಾವು ಕಲಿತ ಶಾಲೆಗೆ ಭೇಟಿ ನೀಡುವಂಥ ವಿಚಾರ ಆಗಲಿ ಅಂತ ಹೇಳುವ ಒಂದು ಮನೋಭಾವನೆ ಇಟ್ಟುಕೊಂಡು ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕುಶಲದ ಗೊಬ್ಬುಗಳು ಅಂತ ಹೇಳುವಂಥ ಕಾರ್ಯಕ್ರಮ ಯಾಕೆ ಇಟ್ಟುಕೊಂಡಿದ್ದೇವೆ ಅಂತೇಳಿ, ಖಾಲಿ ಕಾರ್ಯಕ್ರಮ ಭಾಷಣಕ್ಕಾಗಿ ಆಗಲಿ, ಖಾಲಿ ಏನೊಂದು ಕಾರ್ಯಕ್ರಮ ಆಗ್ತಾಯಿದೆ ಅದನ್ನು ನೋಡಿ ಊಟ ಮಾಡಿಕೊಂಡು ಹೋಗುವಂಥ ರೀತಿ ಆಗಬಾರ್ದು ಅಂತೇಳಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡು ಒಂದು ದಿವಸ ಆಟ ಆಡಿ ತಮ್ಮ ಹಿಂದಿನ ನೆನಪುಗಳನ್ನೆಲ್ಲ ಮೆಲುಕು ಹಾಕಿ ನಾವು ನಮ್ಮ ಜೀವನವನ್ನು ಇನ್ನೂ ನಮ್ಮ ಏನು ಕಳೆದೋದ ಜೀವನವನ್ನು ನೆನಪಿಸ್ತಾ ಈ ಶಾಲೆಗೆ ನಮ್ಮಿಂದಾಗುವ ಏನಾದರೂ ಒಂದು ಚಿಕ್ಕ ಮಟ್ಟದ ಕೊಡುಗೆಯನ್ನು ಕೊಡುವ ರೀತಿಯಲ್ಲಿ ಮುಂದುವರಿಲಿ ಅಂತ ಹೇಳುವಂಥ ವಿಚಾರವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಾವು ಇವತ್ತು ಇಟ್ಟುಕೊಂಡಿದ್ದೇವೆ. ನಮ್ಮ ಈ ಶಾಲೆ ಸಾಧಾರಣ 1959ನೇ ಇಸವಿಗೆ ಸ್ಥಾಪನೆ ಆಗಿದೆ. ಅಲ್ಲಿಂದ ಇಲ್ಲಿವರೆಗೆ ಹೆಚ್ಚು ಅಂದರೆ ಒಂದು 10,000 ಮೇಲ್ಪಟ್ಟು ವಿದ್ಯಾರ್ಥಿಗಳು ಇಲ್ಲಿಂದ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಹೊರಗೆ ಹೋಗಿದ್ದಾರೆ. ನಮಗೆ ಒಂದು ತಂಡಕ್ಕೆ ಮಾತ್ರ ಆ ಎಲ್ಲರನ್ನು ಮುಟ್ಟುವಂಥ ಅವಕಾಶ ಸಿಗಲಿಕ್ಕೆ ಆ ಸಂದರ್ಭಗಳೆಲ್ಲ ಸಿಗುವುದಿಲ್ಲ. ಯಾಕೆಂದರೆ ಬೇರೆ ಬೇರೆ ಬ್ಯಾಚಲ್ಲಿ ಬೇರೆ ಬೇರೆ ಮಂದಿಗಳು ಹೊರಗೆ ಹೋಗಿರ್ತಾರೆ, ಎಲ್ಲರಿಗೂ ಪರಿಚಯ ಇರುವುದಿಲ್ಲ. ಹಾಗಾಗಿ ನಾವು ಅವರಲ್ಲಿ ವಿನಂತಿಯನ್ನು ಮಾಡುವುದೇನೆಂದರೆ, ಎಲ್ಲರೂ ತಮ್ಮ ತಮ್ಮ ಸ್ನೇಹಿತರು ತಮ್ಮ ಬ್ಯಾಚಲ್ಲಿ ಯಾರು ಇಲ್ಲಿಂದ ವಿದ್ಯಾರ್ಥಿಗಳಾಗಿ ಹೊರಗೆ ಹೋಗಿ ವಿದ್ಯಾಭ್ಯಾಸವನ್ನು ಇಲ್ಲಿ ಪಡೆದು ಹೊರಗೆ ಹೋಗಿದ್ದಾರಾ ಅವರೆಲ್ಲರೂ ತಮ್ಮ ಸ್ನೇಹಿತರನ್ನು ಕೂಡ ಈ ಶಾಲೆಗೆ ಒಂದು ದಿವಸ ಕರ್ಕೊಂಡು ಬಂದು ಈ ಶಾಲೆಯ ಪರಿಸ್ಥಿತಿಯನ್ನು ನೋಡಿ ಒಂದಿನ ಮಧ್ಯಾಹ್ನ ಆ ಮಕ್ಕಳೊಟ್ಟಿಗೆ ಬೆರೆತು ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಅವರು ಇದರೊಟ್ಟಿಗೆ ಸೇರಿಕೊಳ್ಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡುತ್ತಾ, ಇವತ್ತು ಈ ಕಾರ್ಯಕ್ರಮಕ್ಕೆ ತುಂಬ ಮಂದಿ ನೀವು ಸಹಕಾರವನ್ನು ನೀಡಿದ್ದೀರಿ. ಈ ಸಹಕಾರ ನೀಡಿದವರನ್ನೆಲ್ಲ ನಾನು ಅವರಿಗೆ ಅಭಿನಂದನೆ ಹೇಳುತ್ತಾ ಧನ್ಯವಾದವನ್ನು ಕೂಡ ಹೇಳುತ್ತಾ, ಇನ್ನೂ ಕೂಡ ಇಲ್ಲಿ ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಮಾಡಲಿಕ್ಕೆ ನಮಗೆ ಅವಕಾಶ ಬೇಕು. ಹಾಗಾಗಿ ಉಮೇಶನ ನಂತರ ಇನ್ನೊಬ್ಬರು ಅಧ್ಯಕ್ಷರಾಗಲಿಕ್ಕೆ ರೆಡಿಯಾಗಿ, ಅದರ ನಂತರ ಇನ್ನೊಬ್ಬರು ಅಧ್ಯಕ್ಷರಾಗಲಿಕ್ಕೆ ರೆಡಿಯಾಗಿ. ಯಾಕೆ ಅಂತ ಹೇಳಿದರೆ, ಈ ಶಾಲೆಯಲ್ಲಿ ಯಾವುದೇ ರಾಜಕೀಯನ ಈ ಕಾರ್ಯಕ್ರಮದಲ್ಲಿ ಈ ಶಾಲೆಯಲ್ಲಿ ಹಿರಿಯ ವಿದ್ಯಾರ್ಥಿ ಸಂಘದಲ್ಲಿ ನಮಗೆ ಯಾವುದೇ ರಾಜಕೀಯ ಬೇಡ, ಯಾವುದೇ ಧರ್ಮ ಬೇಡ ಅಂಥ ವಿಚಾರಗಳನ್ನೆಲ್ಲ ನಾವು ಬದಿಗೆ ಇಟ್ಟು ಈ ಶಾಲೆ ನಮ್ಮೊಂದು ದೇವಸ್ಥಾನ ಅಂತ ಹೇಳುವಂಥ ವಿಚಾರವನ್ನು ಇಟ್ಟುಕೊಂಡು ಅದನ್ನು ಅಭಿವೃದ್ಧಿಪಡಿಸುವಲ್ಲಿ ನಾವೆಲ್ಲ ಕೈ ಜೋಡಿಸುವ, ನಮ್ಮಿಂದಾಗುವಂಥ ಕಿಂಚಿತ್ ಸೇವೆಯನ್ನು ಈ ಶಾಲೆಗೆ ನೀಡುವಂಥ ನಾನು ನಿಮಗೆ ಮನವರಿಕೆಯನ್ನು ಮಾಡುತ್ತಾ, ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕೆ ಮತ್ತು ಈ ವೇದಿಕೆಗೆ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಂಥ ಎಲ್ಲ ನನ್ನ ಹಿರಿಯರಿಗೆ, ವಿದ್ಯಾರ್ಥಿಗಳಿಗೆ, ನಮ್ಮ ಟೀಚರ್ಸ್ನವರಿಗೆ ಎಲ್ರಿಗೂ ನಾನು
ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಗೌರವಾನ್ವಿತ ಉಮೇಶ್ ಕುಮಾರ್ ಪರೆಮೇಲು ಇವರಿಗೆ ಕುಂಬ್ರಾ ದುರ್ಗಾ ಪ್ರಸಾದ್ ಇವರು ವೀಲ್ಯವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಸುತ್ತಾ ಸೇರಿದ ಎಲ್ಲ ಗೌರವಾನ್ವಿತ ಅತಿಥಿಗಳನ್ನ ಧನ್ಯವಾದ ಸಲ್ಲಿಸಲಿಕ್ಕಿದ್ದಾರೆ ಶ್ರೀಯುತ ದುರ್ಗಾ ಪ್ರಸಾದ್ ರೈ ಕುಂಬ್ರಾ. ಆಶಯ ಮಾತು ಆಡಲಿಕ್ಕೆ ಆಗಲಿಲ್ಲ, ಆಗಲ್ಲ. ಧನ್ಯವಾದಕ್ಕೆ ನಾನು ಬಂದು ನಿಂತಿದ್ದೇನೆ. ನಮ್ಮ ಕಾರ್ಯದರ್ಶಿ ಅವರು ಹೇಳಿದರು, ನೀವೇ ಹೇಳಿ ಧನ್ಯವಾದ ಅಂತ. ಇದು ನನ್ನ ಭಾಗ್ಯ ಅಂತ. ಒಂದು ಶಾಸಕರು ಕಾರ್ಯಕ್ರಮಕ್ಕೆ ಬರ್ತಾರಾ ಇಲ್ವೋ ಅಂತ ಗೊತ್ತಿರಲಿಲ್ಲ. ನಾವು ನಿನ್ನೆ ಹೇಳಿದ್ದು ಜತ್ತಪ್ರೈಗಳಿಗೆ ಸನ್ಮಾನ ಉಂಟು, ನಿಮ್ಮ ಗುರುಗಳವರು, ನೀವು ಬರದೇ ಇದ್ದರೆ ಈ ಆಪರ್ಚುನಿಟಿ ನಿಮಗೆ ಮತ್ತೊಮ್ಮೆ ಸಿಗುವುದಿಲ್ಲ ಅಂತ ಹೇಳಿದ್ದೇವೆ. ಶಾಸಕರು ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ, ಸಮಯಕ್ಕೆ ಸರಿಯಾಗಿ ಹೋಗಿದ್ದಾರೆ, ಅವರಿಗೆ ಆತ್ಮೀಯ ಧನ್ಯವಾದ. ಮತ್ತು ನಮ್ಮ ಅನೇಕ ಸಲ ತಿದ್ದಿದವರು ತೀಡಿದವರು ಜತ್ತಪ್ರೈಗಳು. ನಾನು ಆಗಲೇ ಹೇಳಿದೆ, ಈ ಗ್ರೌಂಡ್ ಇಲ್ಲಿ ಆಗಬೇಕಿದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಜತ್ತಪ್ರೈಗಳು. ಮೋನಪ್ಪ ನಮಗೆ ಬಾಬು ಪೂಜಾರಿಯವರಿಗೆ ಇಲ್ಲಿ ಮಾರ್ಗ ಇತ್ತು ಒಂದು ಹೋಗುವುದಕ್ಕೆ. ನಾವು ಈ ಮಾರ್ಗ ಬಿಡುವುದಿಲ್ಲ, ನಾವು ಮಾರ್ಗ ಬಿಡದಿದ್ದರೆ ಇಲ್ಲಿ ಗ್ರೌಂಡ್ ಆಗುವುದಿಲ್ಲ. ಆಗ ಜತ್ತಪ್ರೈಯವರು ಒಂದು ದಿನ ಫೋನ್ ಮಾಡಿ ನಮ್ಮ ಮನೆಗೆ ಬರ್ತಾರೆ. ನನ್ನ ತಂದೆ ಇದ್ದರು, ಒಂದು ಕಾಫಿ ಎಲ್ಲ ಕುಡಿದು ಒಂದು ಪೀಠಿಗೆ ಹಾಕ್ತಾರೆ. ಜೋಕ್ಲಿಯಪುರ ಗೊಬ್ಬರ ಗ್ರೌಂಡ್ ಇಜ್ಜನ್ನ ಬಾರಿ ಬಂಗ ಮನ್ಪುಳೆ ಮಾಸ್ಟ್ರೆ ಅಂತ ಹೇಳಿದರು. ಅದು ಮಲ್ಪೊಂಡ ನಿಕ್ಲು ಮಾರ್ಗ ಬಿಡೋಡು ಹಾಪುಂಡು, ಅದು ಮಾರ್ಗ ನೆಂಚಿ ಬಿಡ್ಪುಣೆ ಎಂಕ್ಲು ಓಲೆ ಪೋಪುಣೆ ಅಂದು ನನ್ನ ತಂದೆ ಸ್ವಲ್ಪ ಸ್ಟ್ರಿಕ್ಟ್ ಮಾತಾಡ್ದು. ಎಂಕ್ಲೆ ಪುನಗೊಂಡ ಯಾರಲ್ಲ ಮಾರ್ಗ ಬೋಡತ್ತ ಅಂತ ಅವ್ರದ್ದು ಮಾತು ಆ ರೀತಿ ಇತ್ತು. ನಿಕ್ಲೆ ಸೈಡ್ ಒಂಜಿ ಮಾರ್ಗ ಮನ್ಪುಗ ಅಂತ ಹೇಳಿ ಜತ್ತಪ್ರೈಗಳು ಮೊದಲು ಈ ಮಾರ್ಗ ಇಲ್ಲಿ ಹೀಗೆ ಮಾಡಿದರು. ಆ ನಂತರ ಇಲ್ಲಿ ಗ್ರೌಂಡ್ ಅಗಿತಾ ಇದ್ರು. NSS ಕ್ಯಾಂಪಿನ ಮೂಲಕ ಇಲ್ಲಿ ಗ್ರೌಂಡ್ ಆಗಿದ್ದಾರೆ. ಇವತ್ತು ಈ ಕ್ರೀಡಾಂಗಣ ನಮಗೆ ಆಗಿದೆ. ಅದಕ್ಕಾಗಿ ಜತ್ತಪ್ರೈಯವರಿಗೆ ಆತ್ಮೀಯ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ಆಮೇಲೆ ಲಲಿತಾ ಮೇಡಮ್ ಇರ್ಬೋದು ಅಥವಾ ಬೇರೆ ಬೇರೆ ಅಧ್ಯಾಪಕರಿಗೆ ಬಂದರು, ಅವರು ಗ್ರೌಂಡನ್ನು ದೊಡ್ಡದು ಮಾಡಿದ್ದಾರೆ. ಕಳೆದ ಸಲ ಈ ಗ್ರೌಂಡಲ್ಲಿ ಒಂದು ಭತ್ತದ ಕೃಷಿಯನ್ನು ಕೂಡ ಮಾಡಿದಂಥ ಹೆಗ್ಗಳಿಕೆ ಕಳೆದ SDMC ಅವರದ್ದು. ಈ ಸಲ ಅದನ್ನು ಮಕ್ಕಳಿಗಾಗಿ ಸೀಮಿತ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಅಧ್ಯಕ್ಷರ ಅನುಮತಿಯನ್ನು ಪಡೆದು ಕಾರ್ಯಾಧ್ಯಕ್ಷರು ಕಾರ್ಯೋನ್ಮುಖರಾಗಿ ಒಂದು ಗ್ರೌಂಡಲ್ಲಿ ಕ್ರೀಡಾಕೂಟ ನಡೀತಾ ಇದೆ. ಇಲ್ಲಿನ ಅಧ್ಯಾಪಕ ವೃಂದದವರು ಮತ್ತು ಏನು ದೈಹಿಕ ಶಿಕ್ಷಣ ಶಿಕ್ಷಕರು, ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯರುಗಳು ಸಹಕಾರ ಕೊಟ್ಟದ್ರಿಂದ ಇವತ್ತು ಕಾರ್ಯಕ್ರಮ ಆಗ್ತಾ ಇದೆ. ಬಾಂತಲಪ್ಪುಡು ಕುಸಲ್ದ ಗೊಬ್ಬುಲು ಅಂದರೆ ಬಾಂತಲಪ್ಪು ಅಂತ ಹೆಸರು ಕರಿತಾ ಇದ್ದದ್ದು. ಮೊದಲೆಲ್ಲ ಹೇಳ್ತಾ ಇದ್ದಾರೆ ಮಧ್ಯಾಹ್ನ ಮುಟ್ಟ ಬಾಂತಲಪ್ಪು, ಮಧ್ಯಾಹ್ನ ಮುಖ ಮತಲಪ್ಪು ಅಂತ. ಮತಲಪ್ಪು ಅಂದರೆ ಎಂಥದ್ದೆಲ್ಲ ಕುಶಾಲ ಗೊಬ್ಬೆ ಇರುವಂಥದ್ದು. ಈ ಕಾರ್ಯಕ್ರಮ ಇಲ್ಲಿ ಮಾಡಿದ್ದೇವೆ. ಜತ್ತಪ್ರೈಯವರಿಗೆ ಆತ್ಮೀಯ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಶಿಷ್ಯ ಕಜಮಾರ್ ಅವರು ನಮ್ಮೊಂದಿಗಿರುವವರು, ಈ ಶಾಲೆಯ ಹಳೆ ವಿದ್ಯಾರ್ಥಿ. ಅವರು ಈ ಗ್ರೌಂಡ್ಗೆ ಅದಕ್ಕೆ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮೋನಪ್ಪ ಪೂಜಾರಿ ಅವರು ಈ ಕಾರ್ಯಕ್ರಮದ ಗೌರವೋಪಸ್ಥಿತಿಯಲ್ಲಿರುವವರು, ಭಜನಾ ಮಂಡಲದ ಅಧ್ಯಕ್ಷರು, ಅವರಿಗೆ ಆತ್ಮೀಯ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಮಿಕ ಘಟಕದ ಒಬ್ಬ ವ್ಯಕ್ತಿ ರಾಜ್ಯ ಮಟ್ಟದ ಉಪಾಧ್ಯಕ್ಷನಾಗಿ ಬೆಳೆದದ್ದು ನಮ್ಮ ಭಾಗ್ಯ ಅಂತ ಹೇಳ್ತಾ, ಮತ್ತೆ ಅಲ್ಲದೆ ನನಗೆ ಈ ತುಳುಟು ಬಂದ್ಬಿಟ್ಟು ಪೊದುಮಂತನಾರು ಅಂತ ಆ ಒಂದು ಇದೆ ಪುರಂದರ್ ರೈ ಅವರಲ್ಲಿ ನನಗೊಂದು ಆ ಒಂದು ಆತ್ಮೀಯತೆ ಇದೆ. ನನಗೆ ಹೆಣ್ಣು ಹುಡುಕಿ ಕೊಟ್ಟವರು ಪುರಂದರ್ ರೈ ಅವರು, ಅವರಿಗೆ ಕೂಡ ಆತ್ಮೀಯವಾದ ಧನ್ಯವಾದ. ಒಬ್ಬ ಹಿರಿಯ ಪಂಚಾಯತಲ್ಲಿದ್ದರೆ ಅದು ಆಚೀಚೆ ಹೋಗುವುದಿಲ್ಲ. ಸೀನಪ್ಪ ನಾಯಕರು ಬಹಳ ಭಕ್ತಿಪೂರ್ವಕವಾಗಿ ಅಲ್ಲಿ ಸುತ್ತಿಯಲ್ಲಿ ಸತ್ಯವನ್ನು ನೆಲೆ ಮಾಡಿದ್ದಾರೆ. ಇಲ್ಲಿ ಕಾರ್ಯಕ್ರಮದಲ್ಲಿ ಶೀನಪ್ಪ ನಾಯಕ ಅವರಿಗೆ ಆತ್ಮೀಯ ಅಭಿನಂದನೆ. ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಪೂರ್ವಾಧ್ಯಕ್ಷರು, ಯುವಕ ಮಂಡಲದ ಪೂರ್ವಾಧ್ಯಕ್ಷರು, JCಯ ಪೂರ್ವಾಧ್ಯಕ್ಷರು ಮತ್ತು ಎಲ್ಲಿ ಕೂಡ ಊಟೋಪಚಾರ ಇದ್ದರೆ ಅದಕ್ಕೆ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡುವವರು ಪುರಂದರ್ ರೈ ಅವರು, ಅವರಿಗೆ ಕೂಡ ಅಭಿನಂದನೆ. ಈ ಕಾರ್ಯಕ್ರಮದ ಗೌರವೋಪಸ್ಥಿತಿಯಲ್ಲಿ ಇದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದವರು ರಕ್ಷಿತ್ ರೈ ಮುಗೇರವರು, ಅವರಿಗೆ ಅಭಿನಂದನೆ. ಮತ್ತು ನಮ್ಮಿಂದ ತಪ್ಪಾಗಿದೆ ಅಂತ ಗೊತ್ತಿಲ್ಲ, ಅನೇಕರನ್ನು ಒಂದು 25-30 ಜನರನ್ನು ಗೌರವ ಉಪಸ್ಥಿತರು ಅಂತ ನಾವು ಕರೆದಿದ್ದೇವೆ. ನಿಮಿತ್ತ ಬನ್ನಿ, ನಮ್ಮ ಗೌರವ ಸದಸ್ಯರು ನೀವು ಬನ್ನಿ. ನಿಮಿತ್ತ ಅವರಿಗೆ ನೇಮಾಕ್ಷ ಸುವರ್ಣ ಅವರು ವೀಳ್ಯವನ್ನು ಕೊಟ್ಟು ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾ ನಮ್ಮ ಗೌರವ ಉಪಸ್ಥಿತರಿರುವ ರಜಾಕ್ AS, ನಮಿತಾ ರೈ, ಸುಧಾಕರ್ ರೈ ಕುಂಬ್ರ ತರವಾಡು ಮನೆ ಹಾಗೆ ಇದ್ದರು ಅವರು. ಮತ್ತು ರಫೀಕ್ ಆಲ್ರಾಯ್ ಇದ್ದರು, ವಿನೋದ್ ಶೆಟ್ಟಿ ಅವರಿದ್ದರು, ಅಶೋಕ್ ಪೂಜಾರಿ ಬೊನ್ನಾಡಿ ಅವರಿದ್ದರು, ಶಾರದಾ ಚಿನ್ನಯಾಚಾರ್ಯ ಇದ್ದರು, ಕಜಮಾರ್ ಅವರು ಇದ್ದಾರೆ, ಚಂದ್ರಕಾಂತ ಶಾಂತಿವನ ಇದ್ದರು. ಎಲ್ರಿಗೂ ಮತ್ತು ಶಿವರಾಮ ಆಲ್ವ ಬಂದು ಹೋಗಿದ್ದಾರೆ. ವಿಜಯಕುಮಾರ್ ಮುಗೇರ್ ಅವರು ಕೂಡ ನಮ್ಮನ್ನು ಬಂದು ಈಗ ಹೋಗಿದ್ದಾರೆ. ಅನೇಕ ಅತಿಥಿಗಳು ಯಾರಿಗಾದರೂ
ಧನ್ಯವಾದ ಸಮರ್ಪಣೆ ಮಾಡುವುದಕ್ಕೆ ಬಿಟ್ಟು ಹೋಗಿದ್ರೆ ನೀವು ನಮ್ಮ ಮನೆಯವರು ಅಂತ ಹೇಳಿ ನಮ್ಮನ್ನು ಕ್ಷಮೆ ಕೊಡಬೇಕು. ಯಾರು HM ಅವರಿದ್ದಾರೆ, ಅವ್ರು ಹೋಗೋದಿಲ್ಲ ಈಗ, ಇಬ್ಬರು ಕೂಡ ಇದ್ದಾರೆ, ಶಾಲಾ ಶಿಕ್ಷಕ ವೃಂದ ಇದ್ದಾರೆ. ಮತ್ತು ನಮ್ಮ ಆರೋಗ್ಯ ಸದಾ ಜಾಗೃತರಾಗಿರಬೇಕು ಅಂತ ಆರೋಗ್ಯ ಇಲಾಖೆಯವರು ಬಂದಿದ್ದೀರಿ. ನೀವು ಕೂಡ, ನಿಮಗೆ ಕೂಡ ಆತ್ಮೀಯ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಪಂಚಾಯತ್ನವರು ಬಂದಿದ್ದಾರೆ, ತೀರ್ಪುಗಾರರು ಬಂದಿದ್ದಾರೆ, ನೇಮಾಕ್ಷ ಸುವರ್ಣ ಅವರು ಅತ್ಯಂತ ಉತ್ತಮವಾದ ನಿರೂಪಣೆಯನ್ನು ಮಾಡಿದ್ದಾರೆ, ನಮ್ಮ ಮೊಗೇರ ಹರೀಶ್ ಅವರಿದ್ದಾರೆ, ಸುಂದರ್ ರೈ ಮಂದಾರ ಇದ್ದಾರೆ. ಎಲ್ಲರ ಹೆಸರು ಹೇಳಿಲ್ಲ ನಾನು, ನಮ್ಮ ಮನೆಯವರನ್ನು ಬಿಟ್ಟಿದ್ದೇನೆ. ನಮ್ಮ ಕುಟುಂಬ ವರ್ಗದವರಿದ್ದಾರೆ, ನಮ್ಮ ಆತ್ಮೀಯ ವರ್ಗದವರಿದ್ದಾರೆ. ಪ್ರಾರ್ಥನೆ ಪದ್ಮನಾಭ ಆಚಾರ್ಯವರಿದ್ದಾರೆ. ನೀವು ಎಲ್ಲ ಹೇಳಿ ನಾನು ಬಿಟ್ಟು ಹೋಗಿದ್ದೇನೆ ಅಂತ ಹೇಳಬಾರ್ದು. ನಾನು ಯಾರೆಲ್ಲ ಹೆಸರು ಬಿಟ್ಟಿದ್ದೇನೋ ಅವರು ನನ್ನ ಮನೆಯವರು ಅಂತ ಹೃದಯ ತುಂಬಿದ ಅಭಿನಂದನೆಯನ್ನು ಅವರಿಗೆ ಸಲ್ಲಿಸಿದ್ದೇನೆ. ನಿಮ್ಮ ಹೆಸರು ಬಿಟ್ಟು ಹೋಗಿದರೆ ನಿಮ್ಮ ಹೆಸರು ನನ್ನ ಹೃದಯದಲ್ಲಿದೆ ಅಂತ ಹೇಳ್ತಾ ಅತ್ಯಂತ ಹೃತ್ಪೂರ್ವಕವಾದ ಸಹಕಾರ ಕೊಟ್ಟ ನಿಮಗೆಲ್ಲರಿಗೂ ಆತ್ಮೀಯ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸಿ ಅಲ್ಲಿ ಪ್ರಾರಂಭ ಮಾಡ್ತೇವೆ. ಮತ್ತು ಪಾಕಶಾಲೆಯಲ್ಲಿ ಊಟ ಇದ್ದರೆ ನಾವೆಲ್ಲರೂ ಮಾಡಿಕೊಳ್ಬೇಕು ಅಂತ ಹೇಳ್ತಾ ನಿಮಿತ್ತ ಅವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. 2 ನಂಬರ್ 2 4 ನಂಬರ್ 4 5 ಸೆಕೆಂಡ್ ರೌಂಡ್ ಅಲ್ಲಿ 2ನೇ ನಂಬರಿಗೆ ಫಸ್ಟ್ ಇದ್ದ ನಂಬರ್ 2 ನಂಬರ್ 3 4 ನಂಬರ್ 4 ನಂಬರ್ 5 ನಂಬರ್ 6 ಯಶವ ನಂಬರ್ 6 ನಂಬರ್ 1 ಅವ್ರದ್ದಾಗಲಿಲ್ಲ. ನಂಬರ್ 4 ಐನೇರು ಲೆಪ್ಲೆ ಆಜಿ ಆಜದಾರ್ ಲೆಪ್ಲೆ ಆಜಿ ಆಜಿ ಬರ್ತೆ ಅವರ ಆರ್ಲೆತ್ತಿ ಬರಲಿ ಲೆಪ್ಲೆ ನಂಬರ್ 2 1 2 ನಂಬರ್ 2 ಲೆಪ್ಪದನಗಳ ಅಂಚೆ ಬಲೆ ನಂಬರ್ 2 ಲೆತ್ತಾರ ನಂಬರ್ 3 ಲೆತ್ತಾರ ನೇಮಾಕ್ಷರ ನಾಡು ಪೋಯರ ಯಾರಣ್ಣ ಲೆಪ್ಪಲೆ ಐತೆ 3 ಲೆಪ್ಪಲೆ 3 ನಂಬರ್ ಯಾರು ಆಯ್ತಾ ನಂಬರ್ ಆಜಿ ಲೆಪ್ಪಲೆ ಆಜಿ ನೇಮಾಕ್ಷರ ಮೂಜಿ 4 ದಾರ ಲೆಪ್ಪಲೆ ಅಣ್ಣ 4 ದಾರ ಲೆಪ್ಪಲೆ ನಂಬರ್ ಆಜಿ ಲೆಪ್ಪಲೆ ಆಜಿ ಲಾಸ್ಟ್ ರೌಂಡ್ ನಂಬರ್ ಆಜಿ 5 ಗಡ್ಲೆ ಎತ್ತನೆ ಆಗ್ಲೇ ಫಸ್ಟ್ ಅಂತಿದೆ 5 ಇತ್ತೆ ಐನಾಗ ಆಜಿ ಆತನ ಒಂದಲೇ ಆಗ್ಲೇ ಲೆಪ್ಪಲೆ ರಡ್ಡೆ ಲೆಪ್ಪಲೆ ರಡ್ಡೆ ರಡ್ಡಿಯರು ನೇಮಾಕ್ಷರ ನಿಗ್ಲಿ ಬುಕ್ಕಲೆ ಪೇರೆ ಇತ್ತೆ ಬರ್ಬಣ್ಣ ಅಗ್ಲಾಡಿ ಮೂಜಿ ಲೆಪ್ಪಲೆ ಮೂಜಿ
ಭಾರಿ ಒಂದು ಗೌಜಿ ಸಂಭ್ರಮ ಒಂದು ಈ ಗೊಬ್ಬು ಇಂಚನೆ ಪ್ರತಿ ವರ್ಷದಂತೆ ಹೆಚ್ಚಿಗೆ ನಡೆದುಕೊಂಡು ಹೋಗಿ ಆಡಳಿತ ಸಮಿತಿ పెద్ద సహకారిపాడు ఖ్యాత వకీలు లేరు ఖ్యాత సాహిత్యులు లేరు ఆమె సహకారంలో ఉండు నుంచే నడుచుకుంటూ పోవడం ఎగ్జాంపుల్ ఇవ్వడం నేను దేవుడి ప్రార్థన అండి. ಅಲ್ಪ ಅಬ್ದುಲ್ ಕರೀಂನ ಪಂದ್ಯಾಟಗಾರ ಕಷ್ಟ ಕಾಲನಾರಿ ಪೇರ सुधारकरी ओय अन्ना Suruh tu lagi boleh, cik. Purna
ಜೋಕ್ಲಿಗೆ ಅಲ್ಲ ಕೆಲವು ಪ್ರಾಯದಲ್ಲಿ ಹುಷಾರು
ಮಾಸ್ಟರ್ ಸೆಕೆಂಡ್ ಬನ್ನಿ. ಬಾಲ
ತಂಡದಲ್ಲಿ ಪ್ರಥಮ ಕೂಡಲೇ ಸ್ಪೆಷಲ್ ಒಂದು ಆಂಜನೇಯನಿಗೆ ಮೂರು ತಯಾರು ಶಾಲೆಯ ಸ್ನೇಹಿತರು ನಮ್ಮ ಶಾಲೆಯ ಕೊರಗಜ್ಜ ಕ್ರೀಡಾಂಗಣ ಹನುಮಂತನಮ್ಮ ಸರಿ ಬರಲ್ಪ ಕೊರಗಜ್ಜ ಕ್ರೀಡಾಂಗಣದಲ್ಪ ತಕ್ಷಣ ವಿನಂತಿ ಒಂದು ವೇಳೆ ಈ ಸ್ಪರ್ಧೆ ಕೈ ಬಿಡುತ್ತ ಮಲ್ಲಗಳಿಗೆ ಕೋಡಿ ಬರುವುದು ಈ ಸಭಾಂಗಣದ ಎದುರು ಬರುವುದು ಹರೀಶ್ ರಾಯ್ ఆంజనకుల బల్ల వైపున పొంజనకుల బల్ల వైపున కొరగజ్జ వేదిక లేదు రెండు తండ ಕಬಡ್ಡಿ ನಮ್ಮ ಈ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ